ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ ಹಲೋ ನಮಸ್ತೆ. ಶಿದ್ದಾಸ್ ಸ್ಯಾಮ್ಸಂಗ್ ಪ್ರೆಸೆಂಟ್ಸ್ ಕರೆಂಟ್ ಅಫೇರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಇವತ್ತಿನ ನಮ್ಮ ಕರೆಂಟ್ ಅಫೇರ್ ಕಾರ್ಯಕ್ರಮದಲ್ಲಿ ನಾವು ತೆಗೆದುಕೊಂಡಿರುವಂತಹ ವಿಚಾರ, ನಿನ್ನೆಯ ದಿನ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ಆದೇಶವನ್ನ, ಮಹತ್ವದ ತೀರ್ಪನ್ನ ಕೊಟ್ಟಿರುವಂತದ್ದು. ದೇಶದ ಮಹತ್ವಾಕಾಂಕ್ಷೆ ಯೋಜನೆ ಆಧಾರ್ ಕಾರ್ಡ್ ಏನಿದೆ ಅದು ಕಡ್ಡಾಯ ಅಲ್ಲ, ಕೇವಲ ಆಪ್ಷನಲ್ ಅನ್ನುವಂತ ಒಂದು ತೀರ್ಪನ್ನ ಕೊಟ್ಟಿರುವಂತದ್ದು. ಏನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸರ್ಕಾರದ ಹಲವು ಯೋಜನೆಗಳಿಗೆ ಆಧಾರ್ ಕಾರ್ಡ್ ಅನ್ನ ಕಡ್ಡಾಯ ಮಾಡೋದಕ್ಕೆ ಹೊರಟಿತ್ತು. ಬಟ್ ಸುಪ್ರೀಂ ಕೋರ್ಟಿನ ನಿನ್ನೆಯ ತೀರ್ಪಿನ ಕಾರಣದಿಂದಾಗಿ ಏನು ನಿರ್ಧಾರವನ್ನು ತೆಗೆದುಕೊಂಡಿತ್ತ ಅದಕ್ಕೆಲ್ಲದಕ್ಕೂ ಗ್ರಹಣ ಬರೆದಿದೆ ಅಂತ ನಾವು ಹೇಳಬಹುದು. ಜೊತೆಗೆ ನಾವು ಅರ್ಧರ್ಧ ದಿನ ನಿಂತು ಕ್ಯೂ ನಿಂತು ಏನು ಆಧಾರ್ ಕಾರ್ಡ್ ಅನ್ನ ಮಾಡಿಸಿದ್ವಿ. ಅದು ಯಾಕಾಗಿ ಅನ್ನುವಂಥ ಪ್ರಶ್ನೆ ಸಹಜವಾಗಿಯೇ ಉದ್ಭವ ಆಗ್ತಾ ಇದೆ. ಸೊ ಈ ಸುಪ್ರೀಂ ಕೋರ್ಟಿನ ತೀರ್ಪಿನಲ್ಲಿ ನಾವು ಚರ್ಚೆ ಮಾಡೋದಕ್ಕಿಂತ ಮೊದಲು ಸುಪ್ರೀಂ ಕೋರ್ಟಿನ ತೀರ್ಪಿನಲ್ಲಿ ಏನಿದೆ ಅನ್ನೋದನ್ನ ನಾವು ಮೊದಲಿಗೆ ನೋಡಬೇಕು. ಇದು ಮೊದಲ ಸುಪ್ರೀಂ ಕೋರ್ಟಿನ ತೀರ್ಪಿನಲ್ಲಿ ಮೊದಲ ಅಂಶ ಇರುವಂತದ್ದು, ಸರ್ಕಾರಿ ಯೋಜನೆಗಳ ಅವಕಾಶವನ್ನ ಪಡೆಯೋದಕ್ಕೆ ಆಧಾರ್ ಕಾರ್ಡ್ ಕಡ್ಡಾಯ ಅಲ್ಲ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ನಿನ್ನೆ ಕೊಟ್ಟಿರುವಂತಹ ಆದೇಶ. ಆಧಾರ್ ಕಾರ್ಡ್ ಅನ್ನು ಏನು ಕಡ್ಡಾಯ ಮಾಡೋದಕ್ಕೆ ಹೊರಟಿದ್ರು ಅದು ಸುಪ್ರೀಂ ಕೋರ್ಟ್ ಇದು ಕಡ್ಡಾಯ ಅಲ್ಲ ಅನ್ನುವಂತ ಒಂದು ತೀರ್ಪನ್ನ ಕೊಟ್ಟಿದೆ. ಇನ್ನು ಇದು ಕಡ್ಡಾಯ ಅಲ್ಲ ಅನ್ನೋದನ್ನ ಜಾಹೀರಾತಿನ ಮೂಲಕ ಟಿವಿ ಮತ್ತು ಪೇಪರ್ನ ಮುಖಾಂತರ ಜನಗಳಿಗೆ ತಿಳಿಸಿ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ನೀಡಿರುವಂತ ಸೂಚನೆ. ಕಡ್ಡಾಯ ಅಲ್ಲ, ಆಪ್ಷನಲ್ ಅನ್ನೋದನ್ನ, ಐಚ್ಛಿಕ ಅನ್ನೋದನ್ನ ಜನರಿಗೆ ತಿಳಿಸುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು. ಅದನ್ನ ಕೇಂದ್ರ ಸರ್ಕಾರ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ತಿಳಿಸಿದೆ. ಇನ್ನು ಆಧಾರ್ ಮಾಹಿತಿಯನ್ನ ಯಾವ ಪ್ರಾಧಿಕಾರದ ಜೊತೆಗೂ ಹಂಚಿಕೊಳ್ಳಬಾರದು ಅನ್ನುವಂಥದ್ದು. ಅಂದ್ರೆ ನಿಮಗೆ ನೆನಪಿರಬಹುದು, ತಂಬಿನ ಮಾಹಿತಿ, ಕಣ್ಣಿನ ಮಾಹಿತಿ, ಇಡೀ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಮಾಹಿತಿಯನ್ನ ಆಧಾರ್ ಕಾರ್ಡಿಗೆ ಪಡೆದುಕೊಳ್ಳಲಾಗಿತ್ತು. ಆ ಮಾಹಿತಿಯನ್ನ ಬೇರೆ ಯಾವುದೇ ಪ್ರಾಧಿಕಾರದ ಜೊತೆಗೆ ಹಂಚಿಕೊಳ್ಳಬಾರದು ಅಂತ ಸುಪ್ರೀಂ ಕೋರ್ಟ್ ಖಡಕ್ ಆಗಿ ಹೇಳಿದೆ. ಇನ್ನು ಸರ್ಕಾರಿ ಯೋಜನೆಗಳಿಗೆ ಆಧಾರ್ ಕಾರ್ಡ್ ಐಚ್ಛಿಕವೇ ಹೊರತು ಕಡ್ಡಾಯವಲ್ಲ. ಐಚ್ಛಿಕ ಅಂತ ಹೇಳಿದ್ರೆ ಆಪ್ಷನಲ್, ನನ್ನ ಹತ್ರ ಇದ್ರೆ ನಾನು ಕೊಡ್ತೇನೆ, ಇಲ್ಲ ಅಂತ ಆದ್ರೆ ಕೊಡಬೇಕು ಅಂತ ಇಲ್ಲ ಅನ್ನುವಂಥದ್ದು. ಕಡ್ಡಾಯ ಅಲ್ಲ, ಯಾವುದೇ ರೀತಿ ಫೋರ್ಸ್ ಮಾಡೋದಕ್ಕಿಲ್ಲ. ಆಧಾರ್ ಕಾರ್ಡ್ ಕೊಟ್ರೆ ಮಾತ್ರ ನಿನ್ನ ಕೆಲಸ ಆಗತ್ತೆ ಅನ್ನುವಂತ ನಿರ್ಧಾರ ಏನಿತ್ತು ಅದು ಇನ್ನು ಮುಂದೆ ಆ ರೀತಿ ಸರ್ಕಾರ ಮಾಡೋದಕ್ಕೆ ಇಲ್ಲ, ಕೇವಲ ಆಪ್ಷನಲ್ ಮಾತ್ರ. ಪಡಿತರ ಸೀಮೆಯನ್ನೇ LPGಗೆ ಆಧಾರ್ ಬೆಸೆಯಬಹುದು, ಆದರೆ ಇದು ಕೂಡ ಕಡ್ಡಾಯ ಅಲ್ಲ ಅನ್ನುವಂಥದ್ದು. ಪಡಿತರ ಸೀಮೆಯನ್ನೇ ಮತ್ತು LPGಗೆ ಆಧಾರನ್ನ ಬಳಸಿಕೊಳ್ಳಬಹುದು. ಯಾರ ಹತ್ರ ಆಧಾರ್ ಕಾರ್ಡ್ ಇದೆಯೋ ಅವರದ್ದು ಬಳಸಿಕೊಳ್ಳಬಹುದು. ಆಧಾರ್ ಕಾರ್ಡ್ ಇಲ್ಲದಿದ್ರೆ ನಿನಗೆ ಪಡಿತರ ಕೊಡೋದಿಲ್ಲ, ಸೀಮೆ ಎಣ್ಣೆ ಕೊಡೋದಿಲ್ಲ, LPG ಕನೆಕ್ಷನ್ ಕೊಡೋದಿಲ್ಲ ಅಂತ ಹೇಳೋದಕ್ಕೆ ಇಲ್ಲ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ನೀಡಿರುವಂತಹ ಆದೇಶ. ನ್ಯಾಯಮೂರ್ತಿ ಚಲಮೇಶ್ವರ್ ಅವರನ್ನ ಒಳಗೊಂಡ ತ್ರಿಸದಸ್ಯ ಪೀಠ ಈ ಮಹತ್ವದ ಆದೇಶವನ್ನು ನಿನ್ನೆ ಕೊಟ್ಟಿರುವಂಥದ್ದು. ತ್ರಿಸದಸ್ಯ ಪೀಠ ನಿನ್ನೆ ಕೊಟ್ಟಿರುವಂತಹ ಆದೇಶ. ಇನ್ನು ಮತ್ತೊಂದು ವಿಚಾರ ಇತ್ತು, ಆಧಾರ್ ಕಾರ್ಡಿನಿಂದ ವ್ಯಕ್ತಿಯ ಖಾಸಗಿ ಬದುಕಿಗೆ ಧಕ್ಕೆ ಆಗತ್ತೆ ಅಥವಾ ಖಾಸಗಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗತ್ತೆ. ಅದನ್ನ ಸಾಂವಿಧಾನಿಕ ಪೀಠಕ್ಕೆ ತ್ರಿಸದಸ್ಯ ಪೀಠ ಹಸ್ತಾಂತರಿಸಿದೆ. ಅದನ್ನ ನಿರ್ಧಾರ ಮಾಡುವಂತ ಕೆಲಸ ಸಾಂವಿಧಾನಿಕ ಪೀಠದ್ದು. ಇನ್ನು ಅಪರಾಧದ ತನಿಖೆಯಲ್ಲಿ ಆಧಾರ್ ಮಾಹಿತಿಯನ್ನ ಬಳಸಬಹುದು, ಅಂದ್ರೆ ಪೊಲೀಸ್ ಇಲಾಖೆ ಆಧಾರ್ ಮಾಹಿತಿಯನ್ನ ಬಳಸಿಕೊಳ್ಳಬಹುದು. ಆದರೆ ಕೋರ್ಟಿನ ಅನುಮತಿ ಅಗತ್ಯ ಇದೆ. ಕೋರ್ಟಿನ ಅನುಮತಿ ಇಲ್ಲದೆ ಆಧಾರ್ ಮಾಹಿತಿಯನ್ನ ಪೊಲೀಸ್ ಇಲಾಖೆಯೋ ಅಥವಾ ತನಿಖಾ ಏಜೆನ್ಸಿಗಳು ಯಾವುದು ಇದೆಯೋ ಯಾವುದು ಕೂಡ ಬಳಸಿಕೊಳ್ಳುವ ಹಾಗಿಲ್ಲ. 5,980 ಕೋಟಿ ರೂಪಾಯಿ ಅಂದ್ರೆ UPA ಸರ್ಕಾರ ಇದ್ದಾಗ ಮತ್ತು NDA ಸರ್ಕಾರ, ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ವಿನಿಯೋಗ ಮಾಡಿರುವಂಥ ದುಡ್ಡು 5,980 ಕೋಟಿ ರೂಪಾಯಿ. ಈ ಹಣ ನೀರಲ್ಲಿ ಮಾಡಿದ ಹೋಮದಂತ ಆಯ್ತಾ ಅನ್ನುವಂಥ ಪ್ರಶ್ನೆ ಸದ್ಯ ಕೇಳುವಂಥದ್ದು. ಬಟ್ ಸರ್ಕಾರದ ಮೇಲೆ ಆಪ್ಷನ್ ಇದೆ. ಸಂಸತ್ತಿನಲ್ಲಿ ಈ ಬಗ್ಗೆ ಏನಾದರೂ ನಿರ್ಧಾರವನ್ನು ತೆಗೆದುಕೊಂಡ್ರೆ ಕಡ್ಡಾಯ ಮಾಡುವಂಥ ಅವಕಾಶ ಇದೆ. ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ 5,980 ಕೋಟಿ ರೂಪಾಯಿ ಒಂದು ರೀತಿಯಲ್ಲಿ ನೀರಲ್ಲಿ ಮಾಡಿದ ಹೋಮ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಇಬ್ಬರು ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಒಬ್ಬರು ಸಾಮಾಜಿಕ ಕಾರ್ಯಕರ್ತ MG ಹೆಗಡೆ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಮತ್ತೊಬ್ಬರು ಧರ್ಮೇಂದ್ರ ಅವರು ಕೂಡ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಆಧಾರ್ ಕಾರ್ಡ್ ಅಂತ ಹೇಳಿದಾಗ ಮಂಗಳೂರಿನಲ್ಲಿ ನನಗೆ ನೆನಪಾಗೋದು MG ಹೆಗಡೆ ಅವರು.
ನಮಗೆ ಒಂದೇ ಕಾರ್ಡ್ ಕೊಡಿ ಅಂತ ಪ್ರತಿಭಟನೆಯನ್ನ ನೀವು DC ಆಫೀಸ್ ಎದುರು ಈ ಹಿಂದೆ ಮಾಡಿದ್ರಿ. ಸೊ ಇವತ್ತಿನ ಆದೇಶ ಅಥವಾ ಇದು ಎರಡನೇ ಬಾರಿ ಸುಪ್ರೀಂ ಕೋರ್ಟ್ ಹೇಳ್ತಾ ಇರುವಂತದ್ದು ಏನ್ ಅನ್ಸುತ್ತೆ? ನೀವು ಫೋನ್ ಮಾಡುವಾಗ ನೆನಪಾಯ್ತು, ಹಳೆ ಫೈಲ್ ಇಂದ ತೆಗೆದು ತಂದದ್ದು ನಾನು. ಅವತ್ತು ನಾವು ಕೊಟ್ಟ ಮನವಿ ಇದು ಯಾವಾಗ 2013ರಲ್ಲಿ ಆಧಾರ್ ಕಾರ್ಡ್ UPA ಸರ್ಕಾರ ಇದೆ. 2013 ಸ್ವಲ್ಪ ಮೊದಲು ಇದರಲ್ಲಿ ನಾವು ಬರೆದಿದ್ದೇವೆ ರೇಷನ್ ಕಾರ್ಡು, ವೋಟರ್ ಕಾರ್ಡು, ಪಾನ್ ಕಾರ್ಡು, NPR ಕಾರ್ಡು. NPR ಕಾರ್ಡ್ ಹೇಳಿ ಇನ್ನೂ ಸ್ಟಾರ್ಟ್ ಆಗಲಿಲ್ಲ, ಅದು ಒಂದಿದೆ. ಈ ರೀತಿಯ ಒಟ್ಟು ಸುಮಾರು 10-20 ಕಾರ್ಡುಗಳ ಜೊತೆಗೆ ನಮ್ಮ ಜನ ಕೈಯಲ್ಲಿ ಇಟ್ಟುಕೊಳ್ಬೇಕಾದಂಥದ್ದು ಈ ದಾಖಲೆಗಳು: ಬಸ್ ಕನ್ಸೆಷನ್ ಪಾಸು, ಅಗ್ರಿಕಲ್ಚರಲ್ ಪಾಸ್ಬುಕ್ಕು, ಡ್ರೈವಿಂಗ್ ಲೈಸೆನ್ಸ್, RC ಬುಕ್ಕು, ರೈಲ್ವೆ ಕನ್ಸೆಷನ್ ಕಾರ್ಡ್, ಐಡೆಂಟಿಟಿ ಕಾರ್ಡ್ ಬೈ ದ ಆರ್ಗನೈಸೇಷನ್, ಯಶಸ್ವಿನಿ ಅಥವಾ ಇನ್ಶೂರೆನ್ಸ್ ಕಾರ್ಡ್, ಮೆಡಿಕಲ್, ಬರ್ತ್ ಸರ್ಟಿಫಿಕೇಟ್, ಮ್ಯಾರೇಜ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್, ಸರ್ಟಿಫಿಕೇಟ್ ಇಶ್ಯೂಡ್ ಫಾರ್ ಮೆಂಟಲಿ ಚಾಲೆಂಜ್ಡ್ ಆ್ಯಂಡ್ ವಿಡೋಸ್, ಡೆತ್ ಸರ್ಟಿಫಿಕೇಟ್. ಒಂದು ಬ್ಯಾಗ್ ಇಟ್ಕೊಳ್ಬೇಕು. ಇದೆಲ್ಲ ಆಗುವಾಗ ಅವನ ಡೆತ್ ಸರ್ಟಿಫಿಕೇಟ್ ತಗೊಳ್ಳಿಕ್ಕೆ ಅವ ಎಲಿಜಿಬಿಲಿಟಿ ಬಂದಿರ್ತದೆ. ಇದೆಲ್ಲ ನಾನು ಅರ್ಜಿ ಹಾಕಿ ತಗೊಳ್ಳುವಾಗ ಡೆತ್ ಸರ್ಟಿಫಿಕೇಟಿಗೆ ಎಲಿಜಿಬಿಲಿಟಿ ಬಂದಿರ್ತದೆ. ನಾನು ಆಗ ಏನು ಮಾಡಿದೆ ಅಂದರೆ ಇದನ್ನು ಬರ್ದದ್ದು ನಾವು ಯಾರು ಚೀಫ್ ಜಸ್ಟಿಸ್ಸಿಗೂ ಬರೆದಿದ್ದೇನೆ, ಪ್ರೈಮ್ ಮಿನಿಸ್ಟ್ರಿಗೆ ಬರೆದಿದ್ದೇವೆ, ಆಗ ವಿರೋಧ ಪಕ್ಷದ ನಾಯಕರಿಗೂ ಬರೆದಿದ್ದೇವೆ. ಯಾವುದೂ ನಮಗೆ ರಿಪ್ಲೈ ಬರಲಿಲ್ಲ. ಆಮೇಲೆ ನಾನು ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಒಂದು ಕೇಳಿದೆ, ನೀವು ಈ ಕಾರ್ಡು ಹೇಳ್ತೀರಲ್ಲ, ಅಲ್ಟಿಮೇಟ್ ಕಾರ್ಡ್ ಯಾವುದು, ಸಿಟಿಜನ್ ಕಾರ್ಡ್ ಯಾವುದು ಅಂತ. ಅದಕ್ಕೆ ಅವರು ಉತ್ತರ ಕೊಡ್ತಾರೆ, reference is invited to your RTI application dated 1/8/13 received in this section on 22/8/13 regarding Indian citizenship card, and to say that Government of India has not passed any statute regulation so far assigning a particular identity card. ಸೊ ಭಾರತೀಯ ಅಂತ ಹೇಳ್ಕೊಳ್ಳೋದಕ್ಕೆ ನಮ್ಮ ಇಂಡಿಯನ್ ಸಿಟಿಜನ್ ಕಾರ್ಡ್ ಥ್ರೂಔಟ್ ಇಂಡಿಯಾ, ಭಾರತದ ನಾಗರಿಕ ಹೇಳಲಿಕ್ಕೆ ಯಾವ ಕಾರ್ಡು ಅಂತ ಕೇಳಿದ್ರೆ ಗೌರ್ಮೆಂಟ್ನವರು 65 ವರ್ಷ ಆಗ್ತಾ ಬಂತು, ನಮ್ಮ ಹತ್ರ ಹೇಳ್ತಾರೆ ಯಾವ ಕಾರ್ಡು ಅಂತ ಇವತ್ತಿನವರೆಗೆ ನಾವು ಭಾರತೀಯ. ಈಗ ಏನಂದ್ರೆ ಈಗ ತೀರ್ಪು ಹೀಗೆ ಬರ್ತದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಆದ್ರೆ ನಾವು ಹೇಳಿದ್ವಿ ಇದು ಗೊಂದಲಕ್ಕೆ ಹಾರಿ. ಈಗ ಅದನ್ನ ಆಧಾರ್ ಕಾರ್ಡ್ ಅನ್ನು ಎಂತ ನಂಬರ್ ಅಂತ ಹೇಳಿದ್ರು, ಆ ನಂಬರ್ ಅನ್ನು ಅದೇ ಯಾವ್ಯಾವುದಕ್ಕೂ ಲಿಂಕ್ ಮಾಡ್ತೇವೆ ಅಂತ ಹೇಳಿದ್ರು. ಒಂದು ಲೆಕ್ಕದಲ್ಲಿ ಏನೋ ಒಂದು ಉಪಯೋಗ ಆಗ್ತದೇನೋ ಅಂತ ಕೊನೆಗೆ ಅನ್ಸ್ಲಿಕ್ಕೆ ಶುರುವಾಯ್ತು ನಮಗೆ. ಆದರೆ ಸಮಸ್ಯೆ ಬರುವುದು ಯಾವಾಗ ಅಂತಂದ್ರೆ, ಈ ಬೇರೆಯ ಕಾರ್ಡುಗಳು ಮತ್ತು ಸಿಸ್ಟಮ್ಗಳು ಉಂಟಲ್ಲ ಅಲ್ಲಿ ಒಪ್ಪುವುದಿಲ್ಲ. ಈಗ ಏನಾಗಿದೆ, ಉದಾಹರಣೆಗೆ ನೀವು ಬ್ಯಾಂಕಿಗೆ ಹೋದ್ರೆ ಅವ್ರು ಕೇಳುವ ಕಾರ್ಡುಗಳೇ ಬೇರೆ, ನಮ್ಮ ಕಾಲೇಜಿಗೆ ಅಡ್ಮಿಷನ್ಗೆ ಬಂದರೆ ನಾವು ಕೇಳುವ ಐಡೆಂಟಿಟಿ ಕಾರ್ಡುಗಳೇ ಬೇರೆ, ನೀವು ಗೌರ್ಮೆಂಟ್ ಜಾಬಿಗೆ ಏನಾದ್ರು ಅಪ್ಲಿಕೇಶನ್ ಹಾಕಿದರೆ ಕೇಳಿದರೆ ಅಥವಾ CETಗೆ ಹೋದರೆ ಅವರು ಕೇಳುವ ದಾಖಲೆಗಳೇ ಬೇರೆ. ಈ ಒಟ್ಟು ಗೊಂದಲ ನಿವಾರಣೆ ಆಗದೇನೆ ಇದನ್ನು ಹೊಸದೊಂದು ಇಂಪ್ಲಿಮೆಂಟ್ ಮಾಡಿದ್ದಕ್ಕೆ ಹೊರಟದ್ದಕ್ಕೆ ಈ ಅನಾಹುತ ಆದದ್ದು. ನಮ್ಗೆ ಗೊತ್ತಿತ್ತು ಇದು ಆಧಾರ್ ಕಾರ್ಡ್ ಒಂದು ದಿವಸ ಜೇನುತುಪ್ಪ ಹಾಕಿ ನೆಕ್ಕಬೇಕು ಅಂತ, ಅದು ಹಾಗೇ ಆಯಿತು. ಇನ್ನೂ ಕೂಡ ಇಡೀ ಸಿಸ್ಟಮನ್ನು ನೀವು ಸರಳೀಕೃತಗೊಳಿಸಿಕೊಂಡು ಏನು ಯಾವ ಕಾರ್ಡ್, ಈಗ ಆಧಾರ್ ಕಾರ್ಡ್ ಇದ್ಮೇಲೆ ನನಗೆ ಚುನಾವಣಾ ಕಾರ್ಡ್ ಯಾಕೆ, ಚುನಾವಣಾ ಕಾರ್ಡಿಗೆ ವ್ಯಾಲ್ಯೂ ಇಲ್ಲ ಅಂತಾದರೆ ಆಧಾರ್ ಕಾರ್ಡ್ ಇದ್ರೆ ಚುನಾವಣಾ ಕಾರ್ಡಿಗೆ ನೀವು ಕೊಡಬಹುದು. ಕಾಲರ್ ಮಾತಾಡ್ತಾರೆ. ಹಲೋ ನಮಸ್ತೆ. ಹಲೋ ನಮಸ್ತೆ, ತಮ್ಮ ಹೆಸರು ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಇದು ಮಂಗಳೂರಿಂದ. ತಮ್ಮ ಹೆಸರು ಹೇಳಿ ಸರ್. ಪ್ರದೀಪ್ ಅಂತ ಹೇಳಿ. ಪ್ರದೀಪ್ ಮಾತಾಡಿ, ಏನ್ ಹೇಳ್ತೀರಿ ಸರ್? ನೀವು ಅದು ಹೇಳ್ತೀರಲ್ಲ DL ಇದ್ದು. ಹಲೋ ಎಸ್ ಮಾತಾಡಿ ಪ್ರದೀಪ್ ಅವರೇ. ಅದು DL ಇದ್ದು ಹೇಳ್ತಾ ಇದ್ದೀರಲ್ಲ, ಅದ್ ಸೆಕೆಂಡ್ ಇಯರ್ ಆದ್ರೆ ಮಾತ್ರ, ಫಸ್ಟ್ ಗೆ ಕ್ಲಾಸ್ ಬಿಟ್ಟವ್ರಿಗೆಲ್ಲ DL ಇದ್ದೆಲ್ಲ ಏನ್ ಮಾಡ್ತೀರಾ? ಎಸ್ ಪ್ರದೀಪ್ ಅವರು ಬಹುಶಃ ತಪ್ಪಿ ಫೋನ್ ಮಾಡಿದ್ರು ಅಂತ ಅನ್ಸುತ್ತೆ, ಅವರು DL ಬಗ್ಗೆ ಮಾತಾಡ್ತಾ ಇದ್ರೆ. ಸರಿ ಧರ್ಮೇಂದ್ರ ಅವರೇ, ಏನ್ ಹೇಳ್ತೀರಿ ಈ ನಿನ್ನೆಯ ತೀರ್ಪನ್ನ ಗಮನಿಸಿದ್ರೆ ಏನ್ ಅನ್ಸುತ್ತೆ? ಅಲ್ಲ, ಮುಖ್ಯವಾಗಿ ನಮ್ಮ ಸ್ನೇಹಿತರು ಹೇಳಿದಾಗೇನೆ ಜನರಲ್ಲಿ ಗೊಂದಲ ಇದೆ. ನಾನೊಬ್ಬ ಗ್ರಾಹಕರ ವೇದಿಕೆ ಅಧ್ಯಕ್ಷನಾಗಿ ನಾನು ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ವೇದಿಕೆ ಪರವಾಗಿ ಮಾಡಿದ್ದೇವೆ. ಅದಲ್ಲದೆ ಜನರಿಗೆ ಮಾಹಿತಿಯ ಮುಖಾಂತರ ಬೇರೆ ಬೇರೆ ರೀತಿಯಲ್ಲಿ ಆಧಾರ್ ಕಾರ್ಡ್ ಕಡ್ಡಾಯ ಅಲ್ಲ, ನೀವು ಅದನ್ನು ಕಡ್ಡಾಯಗೊಳಿಸಿದ ಕೂಡಲೇ ನಮಗೆ ಫೋನ್ ಮಾಡಿ, ಈ ಥರದ ಮಾಹಿತಿಯನ್ನು ನಾವು ಅನೇಕ ಕಡೆ ಕೊಟ್ಟಿದ್ದೇನೆ. ನಾನು ಫೋನ್ ಮಾಡೋಕ್ಕೆ ಕೂಡ ಹೇಳಿದ್ದೇನೆ. ಈಗ ನೋಡಿ, ಗ್ಯಾಸ್ ಕನೆಕ್ಷನ್ ಪಡೆಯುವಾಗ ಆಧಾರ್ ಕಾರ್ಡ್ ಕಡ್ಡಾಯ ಅಂತ ಹೇಳ್ಬಿಟ್ಟು ಕಂಪನಿ ಕಡೆಯಿಂದ ಮೆಸೇಜ್ ಬರುತ್ತೆ. ನಾನು ಕಂಪನಿಯವರಿಗೆ ಫೋನ್ ಮಾಡಿ ಕೇಳಿದೆ, ಯಾವ ಆಧಾರದ ಮೇಲೆ ಇದನ್ನು ಆಧಾರ್ ಕಡ್ಡಾಯ ಅಂತ ಹೇಳ್ತಿದ್ದೀರಾ, ಏನು ಕೋರ್ಟ್ ಸೂಚನೆಯನ್ನು ಉಲ್ಲಂಘಿಸುವಷ್ಟು ಮಟ್ಟಕ್ಕೆ ಬೆಳೆದಿದ್ದೀರಾ ಅಂತ ಕೇಳಿದ ಕೂಡ, ಇಲ್ಲ ಸರ್ ಹಾಗೇನಿಲ್ಲ, ನಮ್ಮದು ಕೊಟ್ಟರೆ ಕೊಡಿ, ಇವತ್ತೇನು ಹೇಳ್ತಾ ಇದ್ದೆ ಅದೇ ಮಾತು. ಆದರೆ ಜನರಿಗೆ ಒಂದಿದೆ, ನಾವು ಕೊಡದಿದ್ರೆ ನಮ್ಗೇನಾದ್ರೂ ತಪ್ಪಾಗುತ್ತಾ, ನಮ್ಗೇನು ಸಿಗದೇ ಇರತ್ತಾ? ಈ ಒಂದು
ದೌರ್ಬಲ್ಯವನ್ನ, ಈ ಒಂದು ಮಾಹಿತಿಯ ಕೊರತೆಯನ್ನು ಎನ್ಕೇಶ್ ಮಾಡುವಂತ ಪ್ರಯತ್ನ. ಅದಕ್ಕೆ ಕೋರ್ಟು ಸ್ಪಷ್ಟವಾದ ಸೂಚನೆಯನ್ನು ಕೊಟ್ಟಿದೆ, ಮಾಹಿತಿ ಮುಖಾಂತರ ಕೊಡಿ. ಇದೊಂದು ಅತ್ಯಂತ ಉತ್ತಮವಾದ ಇದಂತ ನಾನು ಹೆಜ್ಜೆ ಅಂತ ಹೇಳ್ತೇನೆ. ಮತ್ತೆ ಆವತ್ತೇ ಏನು ನಮ್ಮ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗ ಮೋಹನ್ ಸಿಂಗ್ ಅಗರ್ವಾಲ್ ಹೇಳಿದ್ರು, ಆಧಾರ್ ಕಾರ್ಡ್ ಕೇವಲ ಗುರುತಿನ ಚೀಟಿ ಅಷ್ಟೇ ಅಲ್ಲದೆ ಯಾವುದಕ್ಕೂ ಅದು ಕಡ್ಡಾಯಗೊಳಿಸಬೇಡಿ, ಅದ್ರ ನಂಬರ್ ಇಟ್ಕೊಳ್ಳಿ ಮತ್ತು ಉಳಿದದನ್ನು ಹರಿದು ಬಿಸಾಡಿ ಅಂತ ಹೇಳಿದ್ರು ಅವರು. ಆದ್ರೆ ಇವತ್ತು ಅದನ್ನ ಆದ್ರೆ ಒಂದು ವಿಚಾರ ಏನಪ್ಪಾ ಅಂದ್ರೆ, ಯಾವತ್ತು ವಿರೋಧ ಮಾಡಿದ ಇದೇ NDA UPA ಗೌರ್ಮೆಂಟ್ ಇರುವಾಗ ಇವತ್ತು ಅದನ್ನೇ ಅವರನ್ನು ತಗೊಂಡು ಬಂದಿದ್ದಾರೆ. ಇವತ್ತು ಅದನ್ನು ವಿರೋಧ ಮಾಡ್ತಾ ಇಲ್ಲ. ಇದು ನೀವು ಅವಾಗ ಹೇಳಿದಾಗೇನೆ ನಮ್ಮ ಸಾರ್ವಜನಿಕರ ದುಡ್ಡನ್ನ ದುರುಪಯೋಗ ಮಾಡಿಕೊಂಡಿರುವಂತದ್ದು ಈ ಸರ್ಕಾರದ ಮೇಲೆ ನಾವು ಕೇಸ್ ಹಾಕುವಂತದ್ದು. ಒಬ್ರು ಮಾತಾಡ್ತಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಸರ್. ತಮ್ಮ ಹೆಸರು ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ತಮ್ಮ ಹೆಸರು ಹೇಳಿ ಸರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಗೊತ್ತಾಗ್ಲಿಲ್ಲ, ಮತ್ತೊಮ್ಮೆ ಹೇಳಿ ಸರ್. ಮಾತಾಡಿ ಸರ್, ಏನ್ ಹೇಳ್ತೀರಿ? ಈಗ ಆಧಾರ್ ಕಡ್ಡಾಯ ಅಲ್ಲ ಅಂತ ಕೋರ್ಟ್ ಹೇಳ್ತಾ ಇದೆ, ಸರ್ಕಾರ ಕಾರ್ಡ್ ಅನ್ನ ಕಡ್ಡಾಯ ಮಾಡೋದಕ್ಕೆ ಹೊರಟಿತ್ತು. ಏನ್ ಅನ್ಸತ್ತೆ ನಿಮಗೆ? ಹಲೋ ಸರ್, ಇದು ಯಾವುದು? ಹಲೋ, ಎಸ್ ಸರ್, ಧನ್ಯವಾದಗಳು. ಬಹುಶಃ ಟಿವಿ ಒಂದು ಪ್ರಶ್ನೆ ಇರುವಂತದ್ದು ಇದು. ಅರ್ಧ ದಿನ ಕಾದು, ಒಂದೊಂದು ದಿನ ಕಾದು, ಕೆಲಸವನ್ನ ಬಿಟ್ಟು ಎಲ್ಲೋ ಬೆಂಗಳೂರಿನಲ್ಲಿದ್ದವರು, ಎಲ್ಲೋ ಮುಂಬೈಯಲ್ಲಿದ್ದವರೆಲ್ಲ ಓಡಾಡಿಕೊಂಡು ಬಂದು ಊರಿನಲ್ಲೇ ಆಗಬೇಕು ಅಂತೇಳಿ ಆಧಾರ್ ಕಾರ್ಡ್ ಮಾಡಿಸಿದ್ರು, ಕೆಲಸವನ್ನ ಬಿಟ್ರು. ಏನು ಯಾವ ಪುರುಷಾರ್ಥಕ್ಕೆ? ತಮಾಷೆ ಅಂದ್ರೆ, ನಾನು ಮಹಾನಗರ ಪಾಲಿಕೆ ಕಚೇರಿಗೆ ಹೋದೆ. ನನ್ನ ಮಿಸಸ್ಸು ಮಗ ಮೊದಲೇ ಮಾಡ್ಕೊಂಡಿದ್ರು, ನಾನು ಲೇಟಾಗಿ ಹೋದೆ. ಬೆಳಿಗ್ಗೆ ಹೋಗುವಾಗ ಅದು ಟೋಕನ್ ಕೊಡ್ತಾರೆ. ನಾನೇನು ಮಾಡಿದೆ, ಅಲ್ಲಿ ಒಬ್ಬ ನನ್ನ ಫ್ರೆಂಡ್ ಒಬ್ಬ ಹುಡುಗ ಇದ್ದ, ಅವನ ಹತ್ರ ಹೇಳಿದೆ, ನೀನು ಟೋಕನ್ ತೆಗೆದಿಟ್ಕೊ ಅಂತ. ಅವನು ಬೈ ಮಿಸ್ಟೇಕ್ ಏನು ಹೇಳಿದ, ಅವನ ಹೆಸರು ಹೇಳಿದ, ಮೊಹಮ್ಮದ್ ಅಂತ. ಅವರು ಅಲ್ಲಿ ಚೀಟಿಯಲ್ಲಿ ಬರ್ಕೊಳ್ಳೋದಷ್ಟೇ. ನಾನು 2 ಗಂಟೆಗೆ ಹೋದೆ, ಬಾಗಿಲಲ್ಲಿ ನಿಲ್ಲಿಸಿದ್ರು. ನಾನು ಹೇಳಿದೆ, ಹೀಗೀಗೆ ಇದು ಹೆಸರು ಅದು ಆಗೋದೇ ಇಲ್ಲ ಅಂತ. ಅದು ಆಗೋದಿಲ್ಲ, ಟೋಕನ್ ತಗೊಂಡವರೇ ಬರ್ಬೇಕು. ನಾನು ಹೇಳಿದ್ರೆ ಟೋಕನ್ ನನ್ನ ಪರವಾಗಿತ್ತು. ಕೊನೆ ನಾನು ಅಲ್ಲಿ ಮಲಗಿ ಮೀಡಿಯಾದವರೆಲ್ಲ ಬಂದರು, ಪೊಲೀಸರು ಬಂದರು. ನಾವು ಅಂತೂ ಮಾಡಿತ್ತು. ನನಗೆ ಇವತ್ತಿನವರೆಗೆ ಬರಲಿಲ್ಲ. ಇವತ್ತಿನ ತನಕವು ನನ್ನ ಮನೆಯಲ್ಲಿ ನನಗೆ ತಮಾಷೆ ಮಾಡ್ತಾ ಇದ್ದೆ. ನಾನು ಹೇಳಿದೆ, ನಿಮ್ಮ ಕಾರ್ಡ್ ಗಲಾಟೆ ಮಾಡಿದ್ರೆ ನಿಮಗೆ ಬರುವುದಿಲ್ಲ ಅಂತ. ಇವತ್ತು ನಾನು ತಮಾಷೆ ಮಾಡಿ ಬಂದೆ, ನಿಮ್ಮ ಕಾರ್ಡು ಬಂದು ಪ್ರಯೋಜನ ಇಲ್ಲ, ನೀವು ಅದನ್ನು ಜೇನುತುಪ್ಪ ಹಾಕಿ ನೆಕ್ಕಬೇಕಿನ್ನು, ನನಗೆ ಬರದೇ ಇದ್ದೇ ಒಳ್ಳೇದಾಯ್ತು ಅಂತ. ಅಂದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದ್ರೆ, ಒಬ್ಬೊಬ್ರು 3 ದಿವಸ 4 ದಿವಸ. ಆಗ ನೀವು ಟಿವಿಗಳಲ್ಲೆಲ್ಲ ಬರ್ತಾ ಇತ್ತು ಆ ಕ್ಯೂಗಳು. ಇಲ್ಲಿ ಒಂದು ಜೀವನದ ಪರಮ ಧ್ಯೇಯವೇ ಆಧಾರ್ ಕಾರ್ಡ್. ಅಲ್ಲಲ್ಲ, ಆಧಾರ್ ಕಾರ್ಡ್ ಇಲ್ಲದಿದ್ರೆ ಭಾರತದಲ್ಲಿ ಬದುಕಲಿಕ್ಕೆ ಅನರ್ಹ. ಖಂಡಿತ ಭಾರತದಲ್ಲಿ ಬದುಕಲಿಕ್ಕೆ ಅನರ್ಹ ಅಂತ. ಅಲ್ಲಿ ಮತ್ತೆ ಲಂಚ ಕೊಟ್ಟು ಬಿಟ್ಟು, ಈಗ ನೀವು ಬೇರೆ ಈ ರೀತಿಯಲ್ಲಿ ಬಿಡಿ, 3 ದಿನ ತಡ ಅಲ್ಲಿ ನಿಂತುಕೊಂಡು ಸಂಬಳ ಬಿಟ್ಕೊಂಡು ಕೆಲಸ ಬಿಟ್ಕೊಂಡು ಎಲ್ಲವೂ ಮಾಡಿ ತಿರುಗಿ ಲಂಚ ಕೊಟ್ಟುಕೊಂಡು ಮಾಡಿದಿದೆ. DC ಆಫೀಸಿನ ಹತ್ತಿರದಲ್ಲಿ 300 ರೂಪಾಯಿ ಕೊಟ್ಟರೆ ನಿಮಗೆ ಮನೆಗೆ ತಂದು ಕೊಡ್ತಿದ್ರು ಅವರು. ಅಂದ್ರೆ ಹೋಗಿ ಅವ್ರದ್ದು ಪ್ರೊಸೆಸ್ ಮಾಡಿ ಬಂದ್ರೆ ಆಯ್ತು. ಅಲ್ಲಿ ಕಾಯ್ಲಿಕ್ಕೆಲ್ಲ ಇಲ್ಲ, ಅದು ಟೈಮ್ ಹೇಳಿ ಕರೀತಾರೆ ಅವರು. ಇದೆಲ್ಲ ಇದನ್ನೆಲ್ಲ ನೋಡಿದ್ದೇನೆ ನಾನು. ಅದನ್ನ ನೋಡಿಯೇ ನಾವು ಅವತ್ತು ಧರ್ಮೇಂದ್ರ ಅವರೇ, ಅದೇ ಒಂದು ವ್ಯವಸ್ಥೆಗೆ ನಮ್ಮನ್ನ ಅನಿವಾರ್ಯವಾಗಿ ಒಗ್ಗಿಕೊಳ್ಳಿಸುವಂತ ಕೆಲಸವನ್ನ ಸರ್ಕಾರ ಮಾಡುವಂತ ಕೆಲಸ ಅಲ್ಲ. ಈಗ ಯಾಕೆ ಮಾಡಿದ್ದು ಹೇಳುದು ಇವತ್ತಿಗೂ ನನಗೆ ಸ್ಪಷ್ಟ ಆಗ್ಲಿಲ್ಲ. ಈ ಆಧಾರ್ ನಂಬರ್ ಅನ್ನ ಒಂದು ಇಡೀ ದೇಶದಲ್ಲಿ ಜಾರಿಗೆ ತರುವಾಗ ಯಾಕೆ ಮಾಡುದು, ಅದರ ಉದ್ದೇಶ ಏನು, ಅದಕ್ಕೊಂದು ದೂರದೃಷ್ಟಿ ಬೇಕು, ವಿಷನ್ ಬೇಕು. ಯಾಕೆ, ಇದ್ರ ಪರ್ಪಸ್ ಏನು, ಅದರಿಂದ ಅಡ್ವಾಂಟೇಜ್ ಏನು? ಇದು ಏನಾಗಿದೆ ಹೆಗಡೆ ಅವರೇ, ಏನು ಗೊತ್ತಾ, ನಾವು ನೀವು ಕೂತ್ಕೊಂಡು ಇದೇ ವೇದಿಕೆಯಲ್ಲಿ ನಮ್ಮ ರಕ್ಷಿತ್ನವ್ರು ಇರುವಾಗ ಕೂತ್ಕೊಂಡು ಚರ್ಚೆ ಮಾಡಿದೆವು. ಅವತ್ತು ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ, ಏನು ಗೊತ್ತಾ, ಇದು ಟೋಟಲಿ ಆಗಿ ಸಾರ್ವಜನಿಕರ ಹಣವನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ. ಆವತ್ತು ಏನಾಯ್ತು, ಇದೇ ಬಿಜೆಪಿ ಅವರು ಕೂಗಿದ್ರು, ಇದೇ NDA ಅವರು ಕೂಗಿದ್ರು, ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗದೆ ನೀಲಕಣಿ ಅವರಿಗೆ ಹೇಗ್ ಕೊಟ್ರು ಎಂಬ ವಿಷಯದಲ್ಲಿ ಇಡೀ ಸದನದ ಗಲಾಟೆ. 2300 ಕೋಟಿ ರೂಪಾಯಿ ಆಧಾರ್ ಪ್ರಾಧಿಕಾರಕ್ಕೆ ಕೊಡುವ ಅಲ್ವಾ, 2ನೇ ಸಲ. ಅಂದ್ರೆ ಆವತ್ತು ನಿಮಗೆ ಆಗಿಲ್ಲ, ಇವತ್ತು ನೀವು ಬಂದಿದ್ರೆ ಈಗ ಆಗತ್ತೆ. ಹಾಗಾದ್ರೆ ಆವತ್ತು ನೀವು ಇಡೀ ಸದನದಲ್ಲಿ ಗಲಾಟೆ. ಅನಂತ್ ಕುಮಾರ್ ಅವರು ಬೆಂಗಳೂರಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು, ನಮ್ಮ ಸರ್ಕಾರ ಬಂದ ಕೂಡಲೇ ಆಧಾರ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತೇವೆ ಅಂತ. ಇಲ್ಲಿ ಏನಾಗಿದೆ ಗೊತ್ತಾ, ಒಂದು ಮುಖ್ಯ ಅಂಶವನ್ನು ಗಮನಿಸ್ಕೋಬೇಕು. ನಮ್ಮ ಹೆಗಡೆ ಅವರು ಹೇಳಿದಾಗೇನೆ ನೋಡಿ, ಇನ್ಕಮ್ ಟ್ಯಾಕ್ಸ್ ಇಲಾಖೆಗೆ ಪಾನ್ ಕಾರ್ಡ್ ಇದೆ, ಡ್ರೈವಿಂಗ್ ಲೈಸೆನ್ಸ್ಗೆ, ಅದ್ರ ಎಲ್ಲವೂ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿದ್ದಾದ್ರೆ ಅದು ಎಲ್ಲವನ್ನೂ ಸೇರಿಸಿ ಒಂದೇ ಕಾರ್ಡ್ ಯಾಕೆ ಮಾಡೋಕ್ಕಾಗಲ್ಲ?
ಇವತ್ತು ಅದೇ ಇದನ್ನು ಉಪಯೋಗ ಮಾಡಿಕೊಂಡು ನಾನು ನಿಮಗೆ ಸಾಕ್ಷಿ ಸಮೇತ ಕೊಡ್ತೇನೆ, ಎಷ್ಟು ಅದು ಇದಿದೆ, ಡುಪ್ಲಿಕೇಟ್ ಆಧಾರ್ ಕಾರ್ಡ್ ಇದೆ. ಇವರು ಹೇಳ್ತಾರೆ ಒಂದು ಇದರೊಳಗೆ ಎಲ್ಲವನ್ನು ಹಿಡಿಯೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು. ಇದನ್ನು ನಾವು ಒಪ್ಪುವಂಥದ್ದ? ನೀವು ಹೇಳಿ, ಎಷ್ಟು ಆಧಾರ್ ಕಾರ್ಡ್ ಡುಪ್ಲಿಕೇಟ್ ಇದೆ? ಹಣ ಕೊಟ್ಟರೆ ನಾಯಿಗೆ ಆಧಾರ್ ಕಾರ್ಡ್ ಮಾಡಿಸಿದಂತದ್ದು ಇದೆ, ಉದಾಹರಣೆ ಇದೆ. ಮೊನ್ನೆ ತಾನೇ ಪತ್ರಿಕೆಯಲ್ಲಿ ಬಂದ ನಾಯಿಗೆ ಆಧಾರ್ ಕಾರ್ಡ್ ಸಾಕಲ್ವಾ? ದೇವರಿಗೆ ಆಧಾರ್ ಕಾರ್ಡ್ ಮಾಡಿದಂತವ್ರು ಇದ್ದಾರೆ. ಹನುಮಂತ ದೇವರಿಗೆ ಆಧಾರ್ ಕಾರ್ಡ್ ಮಾಡಿಸಿ, ದಾವೂದ್ ಇಬ್ರಾಹಿಮಿಗೆ ಆಧಾರ್ ಕಾರ್ಡ್ ಮಾಡಿಸಿ. ಒಬ್ಬ ದೇಶದ್ರೋಹಿಗೆ ಆಧಾರ್ ಕಾರ್ಡ್ ಆಗುತ್ತೆ ಅಂತ ಹೇಳಿದ್ರೆ ಆ ಆಧಾರ್ ಕಾರ್ಡಿನ ಔಚಿತ್ಯವನ್ನ ನಾವು ಪ್ರಶ್ನೆ ಮಾಡುವಂತದ್ದಿದೆ. ಎಸ್, ಇನ್ನಷ್ಟು ಮಾತಾಡ್ಬೇಕು. ಬಹುಶಃ ಈ ಆಧಾರ್ ಕಾರ್ಡಿಗೆ ಒಂದು ಸರ್ಕಾರ ತೆಗೆದು 80 ಕೋಟಿ ಜನ ಆಧಾರ್ ಕಾರ್ಡ್ ಅನ್ನ ಮಾಡಿಸಿದ್ದಾರೆ ಅನ್ನುವಂತ ಮಾಹಿತಿ ಇದೆ ದೇಶದಲ್ಲಿ. ಅಂದ್ರೆ ಆಧಾರ್ ಕಾರ್ಡ್ ಅನ್ನುವಂತ ವ್ಯವಸ್ಥೆಗೆ ಈ ಪರಿಸ್ಥಿತಿ ಬರೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಕೂಡ ನಾವು ಮಾತಾಡಬೇಕಾದಂತದ್ದು. ಸೊ ಅದಕ್ಕಿಂತ ಮೊದಲೊಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್, MG ಹೆಗಡೆ ಅವರೇ, ಒಂದು ವ್ಯವಸ್ಥೆಯೊಳಗೆ 80 ಕೋಟಿ ಜನ ಆಧಾರ್ ಕಾರ್ಡ್ ಅನ್ನ ಮಾಡಿಸಿಕೊಂಡಿದ್ದಾರೆ. ಇದು ಗೊತ್ತಿದ್ದು ಸರ್ಕಾರಕ್ಕೆ ಇಷ್ಟು ದೊಡ್ಡ ಪ್ರಮಾಣ, ಅವರೇ ಸರ್ಕಾರವೇ ಪ್ರಚಾರ ಆಧಾರ್ ಕಾರ್ಡ್ ಮಾಡಿಸ್ಕೊಳ್ಳಿ ಅಂತ. ಸೊ ಈ ಪರಿಸ್ಥಿತಿ ಬರೋದಕ್ಕೆ ಕಾರಣ ಏನು ಅಂತ. ಇವತ್ತು ಆಧಾರ್ ಕಾರ್ಡ್ ಕೇವಲ ಪಡಿತರ ಚೀಟಿಗೆ, ಸೀಮೆ ಎಣ್ಣೆಗೆ ಮಾತ್ರ ಬೇಕು ಅಂತಂದ್ರೆ ಮತ್ತೆ ಯಾವ ಪುರುಷಾರ್ಥಕ್ಕೆ ಮಾಡಿಸಬೇಕಿತ್ತು? ಒಂದು ಕಾರ್ಯಕ್ರಮವನ್ನು ಜಾರಿಗೆ ತರಬಹುದು, ಯಾಕೆ ಮಾಡಬೇಕು, ಇದರಿಂದ ಪ್ಲಸ್ ಏನು ಮೈನಸ್ ಏನು, ಇದು ಜನರಿಗೆ ಉಪಕಾರ ಯಾವ ಕಾರಣಕ್ಕಾಗ್ತದೆ, ಇದು ಯಾವುದನ್ನು ಯೋಚನೆ ಮಾಡಲಿಲ್ಲ. ನಂದನ್ ನೀಲಕಣಿ ಅವರು ಹೇಳಿದ್ರು, ದೊಡ್ಡ ಕಾಂಟ್ರಾಕ್ಟ್ ಆಯ್ತು. ನೇರವಾಗಿ ಹೇಳ್ತೇನೆ ನಾನು, ಆಗಿನ ಸರ್ಕಾರಕ್ಕೆ 500 ಕೋಟಿ ರೂಪಾಯಿ ಬ್ರೈಬ್ ಆಗಿದೆ. NDA ಸರ್ಕಾರ ಬಂದ್ಮೇಲೆ ಬಹುಶಃ ಸ್ವಲ್ಪ ಕಮ್ಮಿ, 300 ಕೋಟಿ ರೂಪಾಯಿ. ಅದನ್ನ ಸೆಟಪ್ ಏನಿದೆ ಅದನ್ನ ಬ್ಯಾಕಪ್ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ದುಡ್ಡು ಕೊಟ್ಟಾಗಿದೆ, ತಕೊಂಡಾಗಿದೆ, ಅದಕ್ಕೋಸ್ಕರ ಅದು ಕಂಟಿನ್ಯೂ ಆಗ್ತಾ ಇರ್ತದೆ. ಇದು ವಿಶೇಷತೆ ನಿಮ್ಮ ನೇತ್ರಾವತಿಗೆ. ಏನಂತ ಈಗ ಯಾಕೆ ಅಲ್ಲ ಹೆಗಡೆ ಅವರೇ, ಒಂದು ನಾನು ಕೇಳ್ತೇನೆ ದಯವಿಟ್ಟು. ನಮ್ಮ ರಕ್ಷಿತ್ ಶೆಟ್ಟಿ ಅವರು ಹೇಳಿದ್ರು ಸರ್ಕಾರ ಎಂಬ ಒಂದು ಮಾತನ್ನು ತೆಗೆದ್ರು. ನನ್ನ ಮಾತಿನ ಮಧ್ಯದಲ್ಲಿ ಶ್ರಮಿಸಬೇಕು. ಸರ್ಕಾರ ಅಂತ ಯಾವ ಆಧಾರದ ಮೇಲೆ? ಸರ್ಕಾರ ಸೂಚನೆ ಕೊಟ್ಟಿಲ್ಲ ಸರ್. ಸರ್ಕಾರ ಕೊಡಬೇಕಾದ್ರೆ ಪಾರ್ಲಿಮೆಂಟಲ್ಲಿ ಅದು ಪಾಸ್ ಆಗಿರಬೇಕು. ಪಾರ್ಲಿಮೆಂಟ್ ಪಾಸ್ ಆಗಿ ಇಲ್ಲದ್ರೆ ಸರ್ಕಾರ ಹೆಂಗ್ ಬಂತು? ಮಾನ್ಯತೆ ಇಲ್ಲ. ಇಲ್ಲದಿರುವಾಗ ಸರ್ಕಾರ ಅಲ್ಲ, ಇದು ಖಾಸಗಿ ವ್ಯಕ್ತಿಗಳ ಸೊತ್ತಾಗ್ಬಿಡ್ತಲ್ಲ ಅದು. ಅದನ್ನು ಈ ಪರಿಸ್ಥಿತಿ ಬರೋದಕ್ಕೆ ಲೂಪ್ ಹೋಲ್ಗಳು ಏನು ಅಂತ ಏನಂದ್ರೆ, ಈಗ ಅದೇ ಒಂದು ಯಾಕೆ ಆ ಕಾರ್ಡ್ ಮಾಡಿ ತಿಳ್ಕೊಂಡ ಅಮೆರಿಕದಲ್ಲಿ ಪೋಸ್ಟಿಂಗ್ ಒಂದಕ್ಕೊಂದಕ್ಕೆ ಲಿಂಕ್ ಇದೆ. ನಾನೊಂದು ಜನ ಆಗ್ಬೇಕು ಅಂತಿದ್ರೆ ನಾನೊಂದು ಏನಾದ್ರು ಒಂದು ಪ್ರೊಜೆಕ್ಟ್ ಮಾಡಿ ಕೊಡ್ಬೇಕು, ದೊಡ್ಡ ಜನ. ಅದು ಆ ಒಂದು ಅಷ್ಟೇ ಕಾನ್ಸೆಪ್ಟ್ ಅಲ್ಲಿ ಒಬ್ಬ ವ್ಯಕ್ತಿಯ ಮಾನಸಿಕ ಒಂದು ಆಲೋಚನೆಯನ್ನ ಇಡೀ. ಆನಂತರ ಅವರಿಗೆ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಸಿಕ್ತು, ಕಂಟೆಸ್ಟ್ ಮಾಡಿದ್ರು. ಇದೇ ಅನಂತ್ ಕುಮಾರ್ ಅವರು ಎದುರು ಕಂಟೆಸ್ಟ್ ಮಾಡಿದ್ರು, ಸೋತು. ಅಲ್ಲಿಗೆ ಮುಕ್ತಾಯ, ಅವ್ರಿಗೆ ಹೋಗಿತ್ತು. ಎಸ್, ಅವರ ಕೆಲಸ ಆಯ್ತು. ಈಗ ಈ ನಂಬರ್ ನೋಡಿ, ಈ ನಂಬರ್ ನಾನು ಆಗ ಅದನ್ನೇ ಹೇಳಿದೆ, ನೀವು ಆಧಾರ್ ಕಾರ್ಡ್ ಅಂತಿಮ ಅಂತ ಕಾನೂನು ತನ್ನಿ, ಆ ನಂಬರ್ ಇದ್ರೆ ಅವ ಎಲ್ಲಿ. ಈಗ ತಮಾಷೆ ಅಂದ್ರೆ, ನೀವು ಹೋಟೆಲಿಗೆ ಹೋದ್ರೆ ರೂಮ್ ಬುಕ್ ಮಾಡ್ಲಿಕ್ಕೆ ಆಧಾರ್ ಕಾರ್ಡ್ ಕೇಳುದಿಲ್ಲ. ಅವ ಕೇಳುದು ವೋಟರ್ ಕಾರ್ಡು, ಆಯ್ತಾ? ಹಾಗಾಗಿ ನೀವೊಂದು ಡಿಕ್ಲೇರ್ ಮಾಡಿ, ಇದಿಷ್ಟು ಕಾರ್ಡಲ್ಲಿ ಇದಕ್ಕೆ ಅಪ್ಪ ಯಾರು, ಯಾವುದು ಕಾರ್ಡಿಗೆ ಅಲ್ಟಿಮೇಟ್ ಟ್ರುತ್ ಹೇಳಿ ನೀವು ಎಲ್ಲಿ ಹೋದ್ರೂ ಅದನ್ನು ಒಪ್ಪಬೇಕು. ಅದು ಆ ಸಿಸ್ಟಮ್ ಇಲ್ಲದೆ ಇದನ್ನು ಜಾರಿಗೆ ತಂದ್ರು. ಇದು ದುಡ್ಡು ಹೊಡಿಲಿಕ್ಕೆ ಮಾಡಿರತಕ್ಕಂಥ ಯೋಜನೆ, ಬೇರೆ ಏನಿಲ್ಲ. ಬರೋದಕ್ಕೆ ಆಧಾರ್ ಕಾರ್ಡ್ಗೆ ಏನು ಕಾರಣ? ದೂರದೃಷ್ಟಿಯ ಕೊರತೆಯೋ ಅಥವಾ ಸ್ವಯಂಕೃತ ಅಪರಾಧವೋ? ಯಾರು ನಡೆಯುತ್ತೆ ಇಂಡಿಯಾದಲ್ಲಿ? ಏನಾದ್ರೆ ಒಂದು ಕಾರ್ಡ್ ಅನ್ನು ಮಾಡೋದು, ಅದಾಗದಿದ್ರೆ ಮತ್ತೊಂದು ಕಾರ್ಡ್ ಅನ್ನು. ಅಲ್ಲ, ಈಗ ನಮ್ಮ ಸ್ನೇಹಿತರು ಹೇಳಿದಾಗೇನೆ ನಾನು ಅದನ್ನ ಅಧಿಕೃತವಾಗಿ ದೃಢಪಡಿಸದಿದ್ರೆ ಇದರ ಹಿಂದೆಡೆ ಕಿಕ್ ಬ್ಯಾಕಿನ ವ್ಯವಸ್ಥೆ ಇದೆ. ಯಾಕೆಂದ್ರೆ ಯಾವುದೇ ಯೋಜನೆ ಹಿಂದೆ ಕಡೆ ಕಿಕ್ ಬ್ಯಾಕ್ ಇದೆ. ಆಗಿರುವಾಗ ಈ ಯೋಜನೆಯನ್ನ ತಂದಿರುವ ಉದ್ದೇಶ ಜನರಿಗೆ ತಿಳಿಸಬೇಕಿತ್ತು. ಮತ್ತು ಎರಡನೇದಾಗಿ ನಾನು ಅವಾಗ ಹೇಳಿದಾಗೇನೆ ಜನರ ಮಾಹಿತಿ ಅಥವಾ ಅವರ ತಾಳ್ಮೆಯದು ಅದನ್ನೆಲ್ಲವನ್ನು ಉಪಯೋಗ ಮಾಡಿಕೊಳ್ಳುವಂಥ ವ್ಯವಸ್ಥೆ ಆಗ್ತಾ ಇದೆ.
ಇದರಿಂದಾಗಿ ನಾನು ಅದನ್ನು ಅವ್ರು ಹೇಳಿದಾಗೇನೆ ನಮ್ಮಲ್ಲಿ ಕಾರ್ಡ್ಗಳನ್ನ ತುಂಬಿಸಿಕೊಳ್ಳುವುದಕ್ಕೆ ಒಂದು ಪಾಕೆಟ್ ಅನ್ನ ಅಥವಾ ಬ್ಯಾಗ್ ಅನ್ನು ಇಟ್ಕೊಳ್ಬೇಕಾಗುತ್ತೆ, ಒಂದು ಬ್ಯಾಗ್. ಅವನು ಟೋಟಲಿ ಆಗಿ ಅವನು ಅದ್ರೊಳಗೆ ಸುಡಬಹುದು, ಅಷ್ಟು ಕಾರ್ಡ್ಗಳು ನಮ್ಮಲ್ಲಿದೆ. ನೀವು ಅವಾಗ ಹೇಳಿದಾಗಿನ ಒಬ್ಬ 18 ವರ್ಷದ ಯುವಕ ಅವನು ಪ್ರಾಪ್ತ ಅಂತ ತಿಳಿದ ಕೂಡಲೇ ಅವನಿಗೊಂದು ಕಾರ್ಡನ್ನು ಮಾಡಿ ಅದಕ್ಕೆ ಎಲ್ಲವನ್ನ ಲಿಂಕ್ ಮಾಡಿಕೊಂಡು ಒಂದು ಕಾರ್ಡಿನ ಆಧಾರದಲ್ಲಿ ಬದುಕಕ್ಕಾಗುತ್ತೆ ಅಂತ ಆದ್ರೆ ಇದೆಲ್ಲ ಏನಿದೆ, ಇದರ ಹಿಂದುಗಡೆ ಸತ್ಯವನ್ನು ಅರ್ಥ ಮಾಡ್ಕೊಳಕ್ಕಾಗಲ್ವಾ? ಒಂದು ಏನಾಗುತ್ತೆ, ಪಾರ್ಲಿಮೆಂಟ್ರಲ್ಲಿ ಅದು ಪಾಸ್ ಆಗದೆ ಇದನ್ನು ಅವರು ಅಧಿಕೃತವಾಗಿ ಹೌದು ಅದು ಕಾರ್ಡ್ ಅಂತ ಹೇಳಕ್ಕೆ ಬರುವುದಿಲ್ಲ. ಆಗಿರುವಾಗ ಕೋರ್ಟ್ ಕೂಡ ಅದನ್ನೇ ಹೇಳಿದೆ. ಹೌದು, ಕೋರ್ಟ್ ಕೂಡ ಅದನ್ನೇ ಹೇಳಿದೆ. ಆಗಿರುವಾಗ ನೀವು ಅದನ್ನ ತಂದಿರೋ ಔಚಿತ್ಯವನ್ನ ನಾವು ಇವತ್ತು ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಬೇಕಾಗುತ್ತೆ. ಯಾತಕ್ಕೆ PL ಹಾಕಿದ್ರು, ಆದ್ರೆ ಅದರ ಹಿಂದು ಕಡೆ ಇರುವ ಸತ್ಯವನ್ನ ಕೇಳಿಲ್ಲ, ಅದೇ ತಪ್ಪಾಗಿರೋದು. ಯಾತಕ್ಕೋಸ್ಕರ ನೀವು ಮಾಡಿದರೆ ಸಮಾಜದ ಎದುರು ಕಡೆ ಇಡೀ ದೇಶದ ಜನರಿಗೆ ತಿಳಿಯಲಿ. ಯಾಕಂದ್ರೆ ನೀವು UPI ಇರುವಾಗ ನೀವು ಹೇಳಿದಿರಿ ಅವರಿಗೆ ಏನಾಗಿದ್ರೆ ಇದು ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಿಲ್ಲ, ಇಷ್ಟು ಕೋಟಿ ಹಣವನ್ನ ಖರ್ಚು ಮಾಡಿದಿರಿ, ಯಾರಪ್ಪನ ಮನೆ ಆಸ್ತಿ ಅಂತ ಹೇಳ್ಬಿಟ್ಟು. ಇವತ್ತು ನಾವು BJP ಅವರನ್ನ ಕೇಳ್ತೇವೆ, NDA ಸರ್ಕಾರವನ್ನ ಕೇಳ್ತೇವೆ, 500 ಚಿಲ್ಲರೆ ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಯಾರಪ್ಪನ ಮನೆ ಆಸ್ತಿ? ಸಾರ್ವಜನಿಕರನ್ನ ಮೋಸ ಮಾಡ್ತಾ ಇದ್ದೀರಿ, ಇದಕ್ಕೆ ಉತ್ತರವನ್ನು ಅವರು ಕೊಡ್ಬೇಕಲ್ವಾ? ಎಸ್ ಅದೇ MJ ಹೆಗಡೆ ಒಂದು ಬಹುಶಃ ಅನಂತಕುಮಾರ್ ಅವರ ಹೇಳಿಕೆಯನ್ನು ಆಗ್ಲೇ ಉಲ್ಲೇಖ ಮಾಡಿದ್ವಿ ನಾವು. ಒಂದು UPA ಸರ್ಕಾರ ಅಸ್ತಿತ್ವದಲ್ಲಿದ್ದಾಗ ಇದೇ ಸುಷ್ಮಾ ಸ್ವರಾಜ್ ಅವರು ಮಾತನ್ನು ಹೇಳಿದ್ರು, ಆಧಾರ್ ಕಾರ್ಡ್ ಇಂದಾಗಿ ಇಡೀ ದೇಶದ ಜನ ಗೊಂದಲಕ್ಕೆ ಸಿಲುಕಿದ್ದಾರೆ. ಆ ನಂತರ ಗವರ್ಮೆಂಟ್ ಚೇಂಜ್ ಆಯಿತು. ಒಂದು ಆಧಾರ್ ವ್ಯವಸ್ಥೆಗೆ ಏನಾದ್ರೂ ಚೇಂಜಸ್ ಅನ್ನ ತರುವಂತ ಕೆಲಸಗಳನ್ನ ಸರ್ಕಾರ ಮಾಡಬೇಕಿತ್ತು. ಅಥವಾ ಆಧಾರ್ ಬೇಡ, ಅದು ಅವರು ಮಾಡಿದ್ದು ಬ್ಲಂಡರ್ UPA ಸರ್ಕಾರ, ಅದರ ಹಿಂದೆ ಬೇರೆ ವಿಚಾರಗಳಿದ್ದಾವೆ, ಅದು ಬೇಡ, ಬೇರೆದ್ದೇ ನಾವು ಕಾರ್ಡ್ ಮಾಡ್ತೇವೆ ಅಂತ ಏನಾದ್ರೂ ಒಂದು ವ್ಯವಸ್ಥೆಯನ್ನ ಮಾಡಬೇಕಿತ್ತು. ಸೊ ಇದು ಜನರ ಜೀವನದ ಜೊತೆಗೆ ಆಟ ಆಡ್ತಾ ಇರುವಂತದ್ದಲ್ವಾ ಸರ್ಕಾರ? ಏನಂದ್ರೆ ಈ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲವರು ಹೊಸದಾಗಿ ಬಂದ ಕೂಡಲೇ ಈ ಹಳೆಯ ಕೈದಿಗಳನ್ನೆಲ್ಲ ಕರೆಸ್ತಾರೆ, ಹಳೆಯ ಕೆಲವು ವ್ಯವಹಾರಗಳನ್ನೆಲ್ಲ ತಿಳ್ಕೊಳ್ತಾರೆ, ಹೆದರಿಸ್ತಾರೆ, ಮುಚ್ಚಿಬಿಡ್ತೇನೆ ಹಾಗೆ ಹೀಗೆ ಅಂತ. ಆಮೇಲೆ ಅದು ಸಿಸ್ಟಮ್ ಸ್ಟಾರ್ಟ್ ಆಗ್ತದೆ, ಇನ್ಕಮಿಂಗ್ ಅದು ಯಥಾಸ್ಥಿತಿ. ಇವರು ಅಷ್ಟೇ ಮಾಡಿದ್ದು, ಬೊಬ್ಬೆ ಹೊಡೆದ್ರು, ಅನಂತಕುಮಾರ್ ಬೊಬ್ಬೆ ಹೊಡೆದ್ರು, ಸುಷ್ಮಾಜಿ ಅವರು ಬೊಬ್ಬೆ ಹೊಡೆದ್ರು, ಅವ ಹೆದರಿದೆ, ಯಾರು ಮಾಡಿದವ ಹೆದರಿದ. ಈ ಗೌರ್ಮೆಂಟ್ ಒತ್ತಡೆಯನ್ನ ಡಿಸ್ಕಂಟಿನ್ಯೂ ಹಾಕೊಂಡು ಮಾರ ಹೇಳಿದ, ಇಮಿಡಿಯೇಟ್ಲಿ ಈ ರಸ್ಟೆಡ್ ಆ್ಯಂಡ್ ಈ ಸೆಟಲ್ ಅಷ್ಟೇ. ಇದೆಲ್ಲ ಲಾಜಿಕ್ ತುಂಬಾ ಚರ್ಚೆ ಮಾಡ್ಲಿಕ್ಕೆಲ್ಲ ಏನಿಲ್ಲ. ಇಲ್ಲದೆ ಹೋಗಿದ್ರೆ ಕಿಕ್ ಬ್ಯಾಕಿನ ಪರಿಣಾಮ. ಇಲ್ಲೇ ಹೋದ್ರೆ ಯಾರು ಇದೇ ಅನಂತಕುಮಾರ್ ಪ್ರೆಸ್ ಕ್ಲಬ್ ಅಲ್ಲಿ ಕುತ್ಕೊಂಡು ವಿರೋಧ ಮಾಡಿ, ಸುಷ್ಮಾ ಸ್ವರಾಜ್ ಎಲ್ಲರೂ ಅಷ್ಟು ಮಾತಾಡಿದವರಿಗೆ ಇದ್ರದ್ದು ಯಾಕಪ್ಪ ಇದು ಸುಮ್ಮನೆ ಜನರಿಗೆ ಉಪದ್ರವ ಮಾಡ್ತೀರಿ, ಬೇಡ ಬಂದ್ ಮಾಡಿ ಅದನ್ನ ಅಂತ ಹೇಳಿ ಅಲ್ಲ ಚೇಂಜಸ್. ಈಗ ನಾನು ಆಧಾರ್ ಕಾರ್ಡ್ ಮಾಡುದೇ ಬೇಡ ಅಂತ ವಾದ ನಾನು ಮಾಡುದಿಲ್ಲ, ನೀವು ಸಿಸ್ಟಮ್ ತನ್ನಿ. ನಾನು ಹೇಳುದು ಏಕಗವಾಕ್ಷಿ, ಎಲ್ಲಾ ಅರ್ಜಿಗಳು ಒಂದೇ ಕಡೆ, ಎಲ್ಲಾ ಕಾರ್ಡುಗಳು ಒಂದೇ ಕಡೆ ಸಿಗುವ ಹಾಗೆ ತಾಲೂಕಾ ಮಟ್ಟದಿಂದ ಪ್ರಾರಂಭ ಆಗ್ಬೇಕು. ಮಾಡ್ಲಿಕ್ಕೆ ಸಾಧ್ಯ ಉಂಟು. ಈ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇದೆ, ಬೇರೆ ಟೆಕ್ನಾಲಜಿ ಮುಂದುವರೆದಿದೆ, ಖಂಡಿತ ಸಾಧ್ಯ ಉಂಟು. ಜೊತೆಗೆ ಈ ಕಾರ್ಡ್ಗಳ ಗೊಂದಲ ತೆಗೆದು ಯಾವುದೋ ಒಂದು ನಿರ್ದಿಷ್ಟ, ಈಗ ಉದಾಹರಣೆಗೆ ನಾನೊಂದು ಹೇಳ್ತೇನೆ, 60 ಹಿರಿಯ ನಾಗರಿಕ ಬಸ್ ಪಾಸ್ ಕನ್ಸೆಷನ್ ಇದೆ ಗೌರ್ಮೆಂಟ್ ಬಸ್ಸಲ್ಲೆಲ್ಲ. ಹೌದಾ? ಅವ್ರಿಗೆ ಅಲ್ಲಿ ಹೋಗಿ ತಗೊಳ್ಬೇಕು. ಅವರು ರೈಲ್ವೆಲ್ಲಿದೆ, ಎಲ್ಲ ಕಡೆ ಇದೆ. ಅವರಿಗೆ ಕೆಲವು ಖಾಸಗಿ ಕಂಪನಿಗಳು ಕೂಡ ಕೆಲವು ಸವಲತ್ತು ಕೊಡ್ತದೆ. ಪ್ರತಿಯೊಂದು ಕಡೆ ಹೋಗಿ ಅವ ಅರ್ಜಿ ಹಾಕಿ ಕಾರ್ಡ್ ತಗೊಳ್ಬೇಕು. ರೈಲ್ವೆಗೊಂದು ಕಾರ್ಡು, KSRTCಗೊಂದು ಕಾರ್ಡು, ಇನ್ನು ಎಲ್ಲೆಲ್ಲಿ ಮೆಡಿಕಲ್ಗಾದ್ರೆ ಅದಕ್ಕೊಂದು ಕಾರ್ಡು, ಆಸ್ಪತ್ರೆಗೆ ಹೋದ್ರೆ ಈ ಕಾರ್ಡ್ ಆಗುದಿಲ್ಲ. ನನಗೆ 60 ವರ್ಷ ಆಗಿದೆ ಅಂತ ಹೇಳ್ಕೊಳ್ಬೇಕು, ಅಲ್ಲೇ ಅರ್ಜಿ ಕೊಡಬೇಕು. ಅಂದ್ರೆ ಇದೆಲ್ಲವನ್ನು ಇಂಟರ್ಲಿಂಕ್ ಮಾಡಿ ಒಂದು ಆಫೀಸ್ ಮಾಡಿ, ನಾವು ಹೇಳಿದ್ದು ಅದಕ್ಕೊಂದು ಪ್ರಾಧಿಕಾರ ಮಾಡಿ, ಭಾರತದ ನಾಗರಿಕರ ಒಂದು ಕಾರ್ಡ್ ಕೊಡುವಂತ ಒಂದು ಪ್ರಾಧಿಕಾರ ಮಾಡಿ, ಅದರ ಅಂಡರ್ ಅಲ್ಲಿ ಎಲ್ಲ ಕಾರ್ಡುಗಳನ್ನ ಸಿಂಪ್ಲಿಫೈ ಮಾಡಿ ಕೆಲವನ್ನೆಲ್ಲ ಒಟ್ಟಿಗೆ ಕೊಡ್ಬೋದು. ಈಗ ಆಗ ಅವ್ರು ಹೇಳಿದ್ರು ಪಾನ್ ಕಾರ್ಡು, ಈ ಆಧಾರ್ ನಂಬರಿಗೆ ಜಾಯಿಂಟ್ ಮಾಡ್ಬೋದು, ಕೆಲವು ನಿಮ್ಮ ಬ್ಯಾಂಕಿಗೆ ಸಂಬಂಧಪಟ್ಟದೇನಾದ್ರು ನಂಬರ್ಗಳಿದ್ರೆ ಅದನ್ನು ಅದನ್ನೆಲ್ಲ ಒಂದಕ್ಕೆ ತರಬಹುದು. ಕೆಲವು ಆಗುದಿಲ್ಲ, ಡ್ರೈವಿಂಗ್ ಲೈಸೆನ್ಸು ನೀವು ಪರೀಕ್ಷೆಯಲ್ಲಿ ಪಾಸ್ ಆಗಿಯೇ ಬರಬೇಕು, ಅದು ಅಂಥದ್ದೆಲ್ಲ ಬಿಟ್ಟು ಇದು ಮಾಡಿ. ಈ ಸರ್ಟಿಫಿಕೇಟು ಇನ್ನೂ ನಾನು ಹೇಳಿದೆ, ಈಗ ಹೊಸದಾಗಿ ಹುಟ್ಟುವ ಮಗುವಿಗೆ ನೀವು ಬರ್ತ್ ಸರ್ಟಿಫಿಕೇಟ್ ಕೊಡ್ತಿರ್ತಾನೆ, ಅದರ ಆಧಾರದ ಮೇಲೆ ಮತ್ತೆಲ್ಲ ದಾಖಲೆಗಳನ್ನ ಕೊಡುದು. ಹಾಗಿದ್ದ ಮೇಲೆ ಅಲ್ಲಿಂದನೇ ಸ್ಟಾರ್ಟ್ ಮಾಡಿ ಒಂದು ಲೆವೆಲ್ ಅನ್ನ ಅಟ್ಲೀಸ್ಟ್ ಅವರಾದ್ರೂ ಭಾರತದ ನಾಗರಿಕರು ಆ ಚೀಟಿಯಲ್ಲಿ ಬರೆದು ಕೊಡುವಂತ ಬರ್ತ್ ಸರ್ಟಿಫಿಕೇಟ್. ಇಲ್ಲಿ ಏನಾಗಿದೆ ಗೊತ್ತಾ ಸರ್, ಆ ಏನು ಮಾಡ್ತಾ ಇದ್ದ ವ್ಯಕ್ತಿ ಇದ್ದಾನೆ ನೋಡಿ, ಅಲ್ಲೇನು ಆಧಾರ್ ಕಾರ್ಡ್ ಇರಲಿ, ರೇಷನ್ ಕಾರ್ಡ್ ಇರಲಿ, ಪಾನ್ ಕಾರ್ಡ್ ಮತ್ತೊಂದು, ಆ ಮನುಷ್ಯನಿಗೆ ಅಲ್ಲಿ ಸೇರಿದವರಿಗೆ 100ರಲ್ಲಿ 60% ಬರೆಯಕ್ಕೇನೆ ಬರಲ್ಲ. ಉದಾಹರಣೆ ನಂದೇ ಹೇಳ್ತಾ ಇದ್ದೇನೆ ನೋಡಿ, ನಾನು ಧರ್ಮೇಂದ್ರ ಕುಡ್ಲಾ ಅಂತ ಕೊಟ್ಟಿದ್ದೇನೆ, ಧರ್ಮೇಂದ್ರ ಕುಂದಾರ್ ಅಂತ ಮಾಡಿಬಿಟ್ಟು, ಎಲ್ಲಿಂದ ಎಲ್ಲಿಗೆ ವ್ಯತ್ಯಾಸ ನೋಡಿ.
ಈ ವ್ಯವಸ್ಥೆಗಳನ್ನು ಬದಲಾವಣೆ, ಅದರಿಂದಾಗಿ ಅದನ್ನು ಬದಲಾವಣೆ ಮಾಡಬೇಕು, ತಿರುಗಿ ನಾನು ಅರ್ಜಿ ಕೊಡಬೇಕು. ಇಂಥದ್ದು ನೋಡಿಪ್ಪ, ಇಲ್ಲಿ ಒಂದು ಕಡೆಯಲ್ಲಿ ಇದೆ, ಅಪ್ಪ ಮಗ ಇಬ್ಬರು ಸ್ನೇಹಿತರು ನನ್ನ ಹತ್ರ ಬಂದಿದ್ದ ಆ ವಿಚಾರ. ಇಬ್ಬರು ಸ್ನೇಹಿತರು, ಒಂದರೊಳಗೆ ಇವ ಮಗ ಇವರ ಅಪ್ಪ, ಇನ್ನೊಂದರೊಳಗೆ ಅವರ ಮಗ ಇವನಪ್ಪ, ಎ ಇಂದ ಬಿ, ಬಿ ಇಂದ ಎ. ಇಂಥ ಒಂದು ಗೊಂದಲ, ಆ ತಪ್ಪನ್ನ ಸರಿ ಮಾಡ್ಲಿಕ್ಕೆ ಮತ್ತೆ ನಾವು ಹೋಗ್ಲೇಬೇಕು. ಯಾರದೋ ತಪ್ಪಿಗೆ ನಾವು ಬಲಿಯಾಗ, ನಾವು ಆಫೀಸ್ ತಿರುಗಬೇಕು. ವೋಟರ್ ಕಾರ್ಡು, ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಮತ್ತೆ ಗ್ಯಾಸಿಗೆ ಪಾಸ್ಬುಕ್ ತಕೊಳ್ಳಿಕ್ಕೆ ಪಾನ್ ಕಾರ್ಡು, ನೀವು ಆಯುಷ್ಯದಲ್ಲಿ ನೀವು ಗಂಟೆ ಲೆಕ್ಕ ಹಾಕಿ ಒಂದ್ ದಿವಸ ಕುತ್ಕೊಂಡು ಈ ಎಲ್ಲ. ಎಸ್ ಸರ್, ಅದೇ ಮಾನವ ಶ್ರಮ. ಈಗ ಒಂದು ಇವರು ಹೇಳಬಹುದು, ಅದು ಕೋರ್ಟಿನ ಸೂಚನೆಯ ಕಾರಣಕ್ಕಾಗಿ ಕಡ್ಡಾಯ ಮಾಡ್ಲಿಕ್ಕೆ ಆಗ್ಲಿಲ್ಲ, ಇನ್ನೊಂದು ಕಾರ್ಡ್ ಮಾಡ್ತೀವಿ, ಅದು ಪಾರ್ಲಿಮೆಂಟಿನ ಮುಖಾಂತರವೇ ಆ ಕಾರ್ಡ್ ಇಂಪ್ಲಿಮೆಂಟ್ ಆಗತ್ತೆ. ಸೊ ಇಲ್ಲಿ ಜನರ ಶ್ರಮ ಇದೆ. ಅರ್ಧ ದಿನ ಕಾದವರಿದ್ದಾರೆ, ಬೆಳಿಗ್ಗೆ 4 ಗಂಟೆಗೆ 3 ಗಂಟೆಗೆ ಹೋಗಿ ನಿಂತು ಕಾದವರಿದ್ದಾರೆ. ಸೊ ಇದಕ್ಕೆಲ್ಲ ಯಾರು ಉತ್ತರ ಕೊಡ? ಯಾರಿಲ್ಲ ಉತ್ತರ. ನಮ್ಮಲ್ಲಿ ಪ್ರಶ್ನೆ ಕೇಳಿ ಸರಳವಾಗಿ ಆಗುವಂತದನ್ನ ಇವರಿಗೆ ಜನರಿಗೆ ಏನೋ ಒಂದು ಮಾಡ್ತಾ ಇದ್ದೇವೆ ಅಂತ ಹೇಳಿ ಒಂದು ದೊಡ್ಡ ಪ್ರೋಸೆಸ್. ಅದು ಯಾಕೆ ಗೊತ್ತುಂಟಾ? ಅದೆಲ್ಲ ಕಾಂಪ್ಲಿಕೇಟೆಡ್ ಮಾಡಿದಷ್ಟು ನಿಮ್ಗೆ ಈ ಸಿಸ್ಟಮ್ ಅಲ್ಲೆಲ್ಲ ಹಣ ಸೋರ್ತದೆ. ಸರಳವಾಗಿ ನೇರ ಇದ್ರೆ ಹಣ ಸೋರುದಿಲ್ಲ. ಹೌದು, ಸರಳ ಮಾಡಿ. ಈಗ ಮಂಗಳೂರಿಗೆ ಒಬ್ಬನಿಗೆ ಕಾಂಟ್ರಾಕ್ಟು, ಅದಕ್ಕೆಲ್ಲ ದೊಡ್ಡ ಲಾಬಿ ಹುಟ್ಟಿಕೊಳ್ತದೆ. ರಾತ್ರಿ MP ಗಳ ಮನೆಯಲ್ಲಿ, ಮಂತ್ರಿಗಳ ಮನೆಯಲ್ಲಿ ಅದಕ್ಕೆಲ್ಲ ಜನ ಹೋಗಿ ಸೂಟಿಗೆ ಸಿಟ್ಕೊಂಡು ನಿಲ್ತಾರೆ. ನಮ್ಗೆ 5 ಡಿಸ್ಟಿಕ್ ಕೊಡಿ, ನಮ್ಗೆ 4 ಇದೆಲ್ಲ ಪ್ರಾಕ್ಟಿಕಲ್ ಅಲ್ಲಿ ನಡೆಯುವ ಕರಾಳ ದಂಧೆಗಳು. ಗೊತ್ತಾಯ್ತಾ? ಇಲ್ಲಿ ಈ ಲಾಜಿಕ್ ಎಲ್ಲ ಇಲ್ಲ ಅಲ್ಲಿ. ಅಂದ ಅವು ಆಧಾರ್ ಕಾರ್ಡ್ ಎಲ್ಲ ಹಿಡಿದು ಸ್ಟಾರ್ಟ್ ಆಪುಂಡಿಗೆ ಅವು ಅಂಚಾತಿಗೆ ನಮ್ಮ ಕಾಂಟ್ರಾಕ್ಟ್ ತೆಪ್ಪುಗ 10 ಕಂಪ್ಯೂಟರ್ ಬಾಂಡು 8 ಡಿಸ್ಟಿಕ್ ತಿಕ್ಕೊಂಡು ಪೋಯ್ ನಮ್ಮ ಒಂದು ಮಿನಿಸ್ಟರ್ ನಾನು ಹಿಡಿತೇನೆ, ಒಂದು ಮಿನಿಸ್ಟರ್ ನೀವು ಹಿಡಿತೀರಿ. ಯಾರಿಗ ಒಬ್ಬನಿಗೆ ತಾಗಿದವನಿಗೆ ಲಾಟ್ರಿ ತಾಗಿತ್ತು. ನಮ್ಮ ಈಗ ಲ್ಯಾಂಡ್, ನಮ್ಮ ಭೂಮಿನೇ ನೋಡಿ ಕನ್ವರ್ಷನ್ ಆಯ್ತು, ಆಮೇಲೆ ಒಂದ್ಸಲ ಖಾತೆ, ಈ ಗೊಂದಲಗಳು. ಗ್ರಾಮಾಂತರ ಪ್ರದೇಶದಲ್ಲಿ ಕನ್ವರ್ಷನ್ ಮುಖ್ಯ ಅಂತ ಹೇಳ್ತಾರೆ, ಸಿಟಿ ಪ್ರದೇಶದಲ್ಲಿ ಖಾತೆ ಕನ್ವರ್ಷನ್, RTC ಬೇಡ, ಮತ್ತೆ ಇನ್ನೊಂದು ಮೂಡ, ಅದೊಂದು ಬೇರೆ ಟೋಟಲಿ ಆಗಿ. ಏನಂದ್ರೆ ಒಬ್ಬ ಮನುಷ್ಯನನ್ನ ಎಷ್ಟು ನೀವು ಹಿಂಡಿ ರಸ ತೆಗೆಯಕ್ಕಾಗುತ್ತೆ ಅಲ್ಲಿವರೆಗೆ ಸರ್ಕಾರದ ಎಲ್ಲಾ ವ್ಯವಸ್ಥೆಗಳು ಜನಸಾಮಾನ್ಯರಿಗೆ ಅರ್ಥ ಆಗದಿರುವಂತ ಕಬ್ಬಿಣದ ಕಡಲೆಯಾಗಿ ಮಾಡಿಬಿಡ್ತಾರೆ. ಈ ಮೂಢ ಕಚೇರಿಗಂತೂ ಹೋದ್ರೆ, ಈಗ ನಾನು ಎಲ್ಲಿಂದ ಟಾಪಿಕ್ ತೆಗೆದು, ಆದ್ರೆ ಸರ್ಕಾರದ ವ್ಯವಸ್ಥೆ ಬಗ್ಗೆ ಮಾತಾಡೋದು ಏನು, ಕನ್ವರ್ಷನ್ ಆಗುವಾಗಲೇ ನಿಮಗೆ ಲ್ಯಾಂಡಿಗೆ ಎಷ್ಟು ಜಾಗ ಬೇಕೋ ಅದೆಲ್ಲವನ್ನ ಮಾಡೋಕ್ಕಾಗುತ್ತೆ. ನಾವು ಹೇಳಿದೆ ಒಂದು ಬೈಠಕಲ್ಲಿ, ಒಂದು ಸಭೆಯಲ್ಲಿ, ಆದರೆ ಅದನ್ನು ಯಾರಿಗೂ ಕಿವಿಗೆ ಮಾಡ್ಕೊಳ್ಳಲ್ಲ. ಟೋಟಲಿ ಆಗಿ ಏನಪ್ಪ ಅಂದರೆ ಒಬ್ಬ ಜನಸಾಮಾನ್ಯ ಬದುಕಲಿಕ್ಕೆ ಆಗದಿರುವಂಥ ಒಂದು ದುಸ್ತರವಾದ ಜೀವನವನ್ನು ಅವನಿಗೆ ಕಚೇರಿ ಅಲೆದಾಡಿ, ಅಂದ್ರೆ ಮನೆಯಲ್ಲಿ 5 ಜನ ಇದ್ರೆ ಒಬ್ಬ ಕಚೇರಿ ಅಲೆದಾಡೋದಕ್ಕಂತಲೇ ಇರಬೇಕು. ಡಿಪ್ಲೊಮಾ ಕೊಡಬೇಕು ಕಚೇರಿ ಅಲೆದಾಡ್ಲಿಕ್ಕೆ. ಮತ್ತೆ ಎರಡನೇದಾಗಿ ಎಲ್ಲ ಮಂತ್ರಿ ಮಹೋದಯರಿಗೆ ಹಣ ಹೋಗಬೇಕಲ್ಲ ಚುನಾವಣಾ ಸಮಯದಲ್ಲಿ ಖರ್ಚಿಗೆ. ಈಗ ಮೂಡದಲ್ಲಿ ಆ ವ್ಯವಸ್ಥೆ ನಾನು ಹೇಳಬಾರ್ದು ಎಷ್ಟು ಹೋಗುತ್ತೆ ಅಂತ ಶಿವನೇ ಬಲ್ಲ, ನನಗಂತ ಅರ್ಥ ಮಾಡ್ಕೊ. ಅಲ್ಲಿವರೆಗೆ ಅಲ್ಲಿ ಭ್ರಷ್ಟಾಚಾರದ ಕೂಪ ಆಗಿಬಿಟ್ಟಿದೆ. ಎಸ್ ಸರ್, ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೇನೆ, ಆದ್ರೆ ಅದಕ್ಕಿಂತ ಮೊದಲು ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೇನೆ. ಬ್ರೇಕ್ ನ ನಂತರ ನಾವು ಅಂದ್ರೆ 5,980 ಕೋಟಿ ಒಂದು ಕಡೆಯಾದ್ರೆ, ಮತ್ತೊಂದು ಕಡೆಯಲ್ಲಿ ಕೋರ್ಟಿನ ಸೂಚನೆಯನ್ನ ನೀವು ಗಮನಿಸಿರಬಹುದು. ಪತ್ರಿಕೆಗಳಲ್ಲಿ ಮತ್ತು ಟಿವಿನಲ್ಲಿ ಜಾಹೀರಾತು ಕೊಡಿ, ಕಡ್ಡಾಯ ಅಲ್ಲ ಅಂತ ಜಾಹೀರಾತು ಕೊಡಿ ಅಂತ. ಇದಕ್ಕೆಲ್ಲ ದುಡ್ಡು ಯಾರ್ದು ಖರ್ಚಾಗುವಂಥದ್ದು, ಯಾರೋ ಮಾಡಿದ ತಪ್ಪಿಗೆ ನಾವು ಬೆಲೆ ತೆರಬೇಕಾದಂಥ ಪರಿಸ್ಥಿತಿ. ನಂದನ್ ನಿಲೇಕಣಿ ಅವರು ಕಾರ್ಡ್ ಸ್ಟಾರ್ಟ್ ಮಾಡಿದ್ರು, ಸರ್ಕಾರ ಅದರ ಬೆಂಬಲಕ್ಕೆ ನಿಂತಿತ್ತು, ಸರ್ಕಾರ ಒಂದು ಪ್ರಾಧಿಕಾರ ಮಾಡ್ತು, ನಂದನ್ ನಿಲೇಕಣಿ ಅವರ ಐಡಿಯಾವನ್ನು ಪಡ್ಕೊಳ್ತು. ಇವತ್ತು ಅದು ಕಡ್ಡಾಯ ಅಲ್ಲ ಅಂತ ಹೇಳ್ತಾ ಇದ್ದಾರೆ, ನಾಳೆ ಮತ್ತೊಂದು ಕಾರ್ಡ್ ಆಗಬಹುದು. ಸೊ ಯಾಕಾಗಿ ಅಂದ್ರೆ ನಾವು ದಿನಗಟ್ಟಲೆ ಅಲೆದಾಡಬೇಕು ಒಂದು ಕಾರ್ಡಿಗೆ ಬೇಕಾಗಿ. ಸೊ ಈ ವ್ಯವಸ್ಥೆ ಸರಿಯಾಗೋದಕ್ಕೆ ಸಾಧ್ಯವೇ ಇಲ್ವಾ ಅನ್ನುವಂಥದ್ದು ಚರ್ಚೆ ಆಗಬೇಕು. ಸೊ ಅದಕ್ಕಿಂತ ಮೊದಲೊಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರ್, ಅದೇ 5,980 ಕೋಟಿಯ ಕತೆ. ಒಂದು ಕಡೆಯಲ್ಲಿ UPA ಕೊಟ್ಟಂತದ್ದು, ಆನಂತರ ನರೇಂದ್ರ ಮೋದಿ ಸರ್ಕಾರ ಕೊಟ್ಟಂತದ್ದು. ಯಾಕಾಗಿ? ಒಂದು ಕಾರ್ಡ್ ಕಡ್ಡಾಯ ಅಲ್ಲ, ಅದು ಕಾರ್ಡ್ ಬೇಕು ಅಂತ ಇಲ್ಲ, ಕೇವಲ ಸೀಮೆಯನ್ನೇ ತೆಗೆದುಕೊಳ್ಳೋದಕ್ಕೆ, ಪಡಿತರ ತೆಗೆದುಕೊಳ್ಳೋದಕ್ಕೆ ರೇಷನ್ ಕಾರ್ಡ್ ಇತ್ತು ಅಲ್ವಾ? ಹಾಗಾಗಿ ಈಗ ಏನಂತಂದ್ರೆ ಈ ಒಟ್ಟು ವ್ಯವಸ್ಥೆಯಲ್ಲಿ ಈಗ ಪುನಃ ಇನ್ನೆಷ್ಟು ಕೋಟಿ ಬೇಕೋ ಗೊತ್ತಿಲ್ಲ ಜಾಹೀರಾತು ಕೊಡಬೇಕು ಅಂತಾದ್ರೆ. ಎಸ್, ಟಿವಿಯಲ್ಲಿ ಕೊಡಬೇಕು, ಪತ್ರಿಕೆಯಲ್ಲಿ ಜಾಹೀರಾತು ಸಾವಿರಾರು ಕೋಟಿ ಬೇಕು. ಎಸ್, ಅದು ನಮ್ಮ ತೆರಿಗೆ ಹಣವೇ ಹೋಗುದು. ಇದೆಲ್ಲರೂ ಜವಾಬ್ದಾರಿ ಯಾರು ಅಂದ್ರೆ ಸಂಸತ್ನಲ್ಲಿ ಕೂತಿರ್ತಕ್ಕಂಥ MP ಗಳು. ಅವರಿಗೆ ಇದೆಲ್ಲ ಅರ್ಥ ಆಗುದಿಲ್ವೋ, ಅರ್ಥ ಆದು ಸುಮ್ಮನೆ ಕೂತ್ಕೊಳ್ತಾರೋ ಗೊತ್ತಿಲ್ಲ ನಮಗೆ. ಇದ್ರ ಬಗ್ಗೆ ಯಾರು ಚರ್ಚೆ ಮಾಡೋದಿಲ್ಲ. ಪ್ರಾಯಶಃ ಆಧಾರ್ ಕಾರ್ಡನ್ನು ತಗೊಳ್ಳಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಮೀಡಿಯಾದಲ್ಲಿ ಚರ್ಚೆ ಆಯ್ತು. ತಗೊಳ್ಳಿಕ್ಕೆ ಕಷ್ಟ ಆಗ್ತದೆ, ಹಾಗೆ ಹೀಗೆ ಡೂಪ್ಲಿಕೇಟ್ ಮಾಡ್ತಾರೆ.
ಆಧಾರ್ ಕಾರ್ಡ್ ಯಾಕೆ ಬೇಕು ಅಂತೇಳಿ ಚರ್ಚೆ ಆಗಲಿಲ್ಲ ಆಗ ಸರಿಯಾಗಿ. ಅಂದರೆ ಬೇಕು ಅಂತಾನೆ ಇತ್ತು ಎಲ್ಲರ ತಲೆಯಲ್ಲಿ, ಏನೋ ಒಂದು ಒಳ್ಳೇದು ಮಾತು ಸಾಧನೆ ಆಗ್ತದೆ ಅಂತ. ಈಗ ಇನ್ನಾದರೂ ಈಗ ಹಣ ಖರ್ಚು ಮಾಡಲೇಬೇಕಲ್ಲ, ಈಗಲೇ ಒಂದು ನಿರ್ಧಾರಕ್ಕೆ ಬರ್ಬೋದಲ್ಲ. ಪಾರ್ಲಿಮೆಂಟು ನಡೀತಾ ಇದೆ, ಒಂದು ನಿರ್ಧಾರ ಆಧಾರ್ ಕಾರ್ಡ್ಗೆ ಒಂದು ಕಾನೂನು ತರ್ತದೆ. ಅಲ್ಲ ಒಂದು ಸರ್, ಪಾರ್ಲಿಮೆಂಟ್ರಲ್ಲಿ ಈ ವಿಚಾರದಲ್ಲಿ ಆಧಾರ್ ಕಾರ್ಡ್ನ ಬಗ್ಗೆ ಮಾತುಕತೆ ಆಗಿತ್ತು, ಅದರದ್ದು ಅಲ್ಲಿ ಇದು ಮಾಡಿಲ್ಲ ಅವರು. ಏತಕ್ಕಂದ್ರೆ ಜನರು ಈ ಭಾರತದ ಪ್ರಜೆಗಳು ಅಂದ್ರೆ ಏನು ನುಸುಳುಕೋರರು, ಅದರ ಅರ್ಥ ಏನೇನೋ ಆಗುತ್ತೆ. ಈ ಏನು ಭಾರತೀಯರಲ್ಲದವರು ಭಾರತದಲ್ಲಿದ್ದಾರೆ, ಅವರನ್ನ ಫೈಂಡ್ ಔಟ್ ಮಾಡೋಕ್ಕೋಸ್ಕರ ನಾವು ಆಧಾರ್ ಕಾರ್ಡ್ ಅನ್ನು ಮಾಡ್ತಾ ಇದ್ದೇವೆ ಎಂಬುದಕ್ಕೆ ಅರ್ಥ. ಆದ್ರೆ ಭಾರತೀಯರಿಗಿಂತ ಜಾಸ್ತಿ ಬಾಂಗ್ಲಾದೇಶಿಯರು ಆಧಾರ್ ಕಾರ್ಡ್. ಬಾಂಗ್ಲಾದೇಶದ ಒಬ್ರು ಪಾಯಿಂಟ್ ಅಲ್ಲ, ಇಡೀ ವಿಶ್ವದ ಎಲ್ಲೆಲ್ಲ ನಮ್ಮ ದೇಶದಲ್ಲಿ ಉಳ್ಕೊಂಡಿದ್ದಾರೆ ಹೆಚ್ಚಿನ ಸಂಖ್ಯೆ. ನಾನು ಆಗ ಕೇಳಿದೆ, ಹಾಗೆ ಅವ್ರ ಆರ್ಗ್ಯುಮೆಂಟ್ ಇದ್ರೆ ವೋಟರ್ ಕಾರ್ಡ್ ಕೊಡ್ತೀರಲ್ಲ ಅದು ಫೋರ್ಜರಿ ಅಂತ ಆಯ್ತು. ಈಗ ನಾನು ಹೇಳಿದೆ ಅದಕ್ಕೆ ವೋಟರ್ ಕಾರ್ಡ್ ಉಂಟಲ್ಲ ಅದರಲ್ಲಿ ಅದೆಲ್ಲ ಫೋರ್ಜರಿ ಮಾಡ್ತಾ ಇದ್ದಾರೆ. ಆಧಾರ್ ಕಾರ್ಡ್ ಫೋರ್ಜರಿ ಯಾಕೆ ಆಗಬಾರ್ದು ಅಂದ್ರೆ ವೋಟರ್ ಕಾರ್ಡ್ ಫೋರ್ಜರಿ ಅಂತ ಆಯ್ತಲ್ಲ. ಅಲ್ಲ ಇಲ್ಲಿ ನುಸುಳುಕೋರಿಗೆ ವೋಟರ್ ಕಾರ್ಡ್ ಕೊಟ್ಟಿದ್ದೇವೆ ಹೇಳಿ ಸರ್ಕಾರ ಹೇಳಿದಾಗ ಆಯ್ತಲ್ಲ. ಅಲ್ಲ ಒಂದು ಗಮನಿಸ್ಕೋಬೇಕು, ಹೆಗಡೆಯವರ ಮಾತಿನ ಮಧ್ಯದಲ್ಲಿ ಒಂದು ಹೇಳ್ತೇನೆ ನೋಡಿ. ಇವತ್ತು ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಅನ್ನ ನಂಬರ್ ಅನ್ನ ಲಿಂಕ್ ಮಾಡಿ ಅಂತ ಹೇಳಿಲ್ಲ, ವೋಟರ್ ಐಡಿಯಲ್ಲಿರುವ ಎಪಿಕ್ ನಂಬರ್ ಅನ್ನ ಲಿಂಕ್ ಮಾಡಿ ಅಂತ ಹೇಳಿದೆ. ಅದರ ಅರ್ಥ ಇವರ ರಾಜ್ಯಕ್ಕೆ ಬದಲಾವಣೆ ಇದೆ. ಇರ್ಲಿ ಸರ್, ಯಾವುದೇ ಬದಲಾವಣೆ ಹೌದು, ಅದು ಎಂತದೂ ಇರ್ಲಿ, ಅದು ಬೇರೆ ಪ್ರಶ್ನೆ. ಆದ್ರೆ ಅವರು ಹೇಳ್ಬೋದಿತ್ತಲ್ಲ. ಆಧಾರದಲ್ಲಿ ಎಲ್ಲಿವರೆಗಿದೆ ಅಂತ ಹೇಳಿದ್ರೆ ಕೈದಿಯನ್ನ ಭೇಟಿಯಾಗಬೇಕು ಅಂತಾದ್ರೆ ಆಧಾರ್ ಕಾರ್ಡ್ ಅನ್ನು ತೋರಿಸಬೇಕು. ಅದು ನಾನು ಕೇಳಿದಾಗೆ ಇಂಡಿಯನ್ ಸಿಟಿಜನ್ಶಿಪ್ ಕಾರ್ಡ್ ಭಾರತದ ನಾಗರಿಕನ ಗುರುತು ಪತ್ರ ಆಗ್ತದೆ, ಹೌದಾ? ಅದನ್ನು ಮಾಡ್ಲಿಕ್ಕೆ ಯಾವುದೇ ಕಾನೂನೇ ಇಲ್ಲ ಅಂತ ನನಗೆ ರೈಟ್ ಟು ಇನ್ಫಾರ್ಮ್ ಸೆಂಟ್ರಲ್ ಗವರ್ಮೆಂಟ್ ಆಫ್ ಇಂಡಿಯಾ ಕೊಟ್ಟಿದೆ, ಹೋಮ್ ಡಿಪಾರ್ಟ್ಮೆಂಟ್. ಇದೆ, ಅದಕ್ಕೆ ದಾಖಲೆ ಇದೆ. ಇನ್ನು ನಾನು ಯಾರಿಗೂ ಕೊಟ್ಟಿರ್ಲಿಲ್ಲ. ಅದು ಏನು ಪ್ರಯೋಜನ ಇಲ್ಲ ಹೇಳಿ ಒಳಗೆ PF ಗೆ ಆಧಾರ್ ಕಾರ್ಡ್ ಬೇಕು ಅಥವಾ ಇದಕ್ಕೆ ಪಾಸ್ಪೋರ್ಟ್ ಗೆ ಆಧಾರ್ ಕಾರ್ಡ್ ಬೇಕು. ನೋಡಿ ಇದರಲ್ಲಿ ಅದಕ್ಕೆ ಸಂಬಂಧಪಟ್ಟ ಯಾವುದೇ ಕಾನೂನು ಇಲ್ಲ ಹೇಳಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಹೇಳುದು, ಗವರ್ಮೆಂಟ್ ಆಫ್ ಇಂಡಿಯಾ. ಹಾಗಿದ್ದ ಮೇಲೆ ನೀವು ಜೈಲಿಗೆ ಹೋಗುವವನಿಗೆ ಅದು ಬೇಕು ಇದು ಬೇಕು ಹೇಳಾದ್ರೆ ಆ ರೀತಿ ರೂಲ್ಸ್ ಇದೇ ಮಾಡ್ತೀರಿ. ಅದು ನಾಗರಿಕ ಕಾರ್ಡ್ ಆಯ್ತು, ಗುರುತು ಪತ್ರ ಆಯ್ತು. ಗುರುತು ಪತ್ರ ಮಾಡ್ಲಿಕ್ಕೆ ನಿಮ್ಮ ಹತ್ರ ಕಾನೂನು ಇಲ್ಲ ಹೇಳಿದ್ರೆ ಅದನ್ನು ಗುರುತು ಪತ್ರ ಹೇಗೆ ಒಪ್ಪುದು? ಹಾಗಾದ್ರೆ ಅವನ ಮೇಲೆ ಆಕ್ಷನ್ ಅನ್ನು ತಗೊಳ್ಬಹುದು ನಮಗೆ ಇವತ್ತು. ಅಲ್ಲ ಒಂದು ಇಲ್ಲಿ ನನಗೆ ಅದೇ ಬೇಕಾದಂತದ್ದು 5,980 ಕೋಟಿ ಮತ್ತು ಇನ್ನು ಸೇರುವಂತ ABCD ಏನಿಲ್ಲ. ಯಾರು ಜವಾಬ್ದಾರಿ? ಅಂದ್ರೆ ಸಬ್ಸಿಡಿ ಬಿಡಿ ಅಂತ ಇವರು ಬೊಬ್ಬೆ ಹೊಡಿತಾರೆ, ಬೊಗಳೆ ಹೊಡಿತಾರೆ. ಗ್ಯಾಸ್ ಸಬ್ಸಿಡಿ ತ್ಯಜಿಸಿ ಅಂತ ಹೇಳ್ತಾರೆ, ಮತ್ತೊಂದು ಸಬ್ಸಿಡಿ ಬಿಡಿ ಅಂತ ಹೇಳ್ತಾರೆ. ಇವ್ರು ಯಾರಿಗೆ ಬುದ್ಧಿ ಹೇಳೋದಾಗಾದ್ರೆ? ಇದು ಕಾನೂನು ಮಾಡೋರು, ಸಂಸದರು. ನೋಡಿ ಜವಾಬ್ದಾರಿ ಯಾರು ಅಂತ ನೀವು ಪ್ರಶ್ನೆ ಕೇಳಬೇಕು, ನಾವು ಸರ್ಕಾರ ಅಂತ ಹೇಳಬೇಕಷ್ಟು ಬಿಟ್ರೆ ಇದು ಬೇಜವಾಬ್ದಾರಿತನದ ವರ್ತನೆ ಇದು ಸರ್ಕಾರದ್ದು. ಎಲ್ಲ ರಾಜಕೀಯ ಪಕ್ಷಗಳಲ್ಲಿಯೂ ನಾಯಕರುಗಳಲ್ಲಿ ತುಂಬ ಜನ ಬುದ್ಧಿವಂತರಿದ್ದಾರೆ, ಇಂಟೆಲೆಕ್ಚುವಲ್ಸ್ ಇದ್ದಾರೆ, ಇಲ್ಲ ಅಂತಲ್ಲ. ಅವರೆಲ್ಲ ಕೂತ್ಕೊಂಡು ಸುಪ್ರೀಂ ಕೋರ್ಟ್ ಆರ್ಡರ್ ಬಂದಿದೆ, ಏನು ಮಾಡಬೇಕು, ನಾವು ಏನು ಮಾಡಬಾರ್ದು, ಇದನ್ನು ಸರಿ ಮಾಡೋದು ಹೇಗೆ, ಅಟ್ಲೀಸ್ಟ್ ಇದನ್ನೇ. ಈಗ ದುಡ್ಡು ಖರ್ಚು ಮಾಡಿ ಆಗಿದೆ, ನಾನು ಹೇಳೋದು ಇದನ್ನೇ ಸರಿ ಮಾಡಿ. ಆಧಾರ್ ಕಾರ್ಡ್ ಇಸ್ ಐಡೆಂಟಿಫಿಕೇಶನ್ ಕಾರ್ಡ್. ಅದನ್ನ ಇಂತಿಂತ ನಂಬರ್ ಅನ್ನು ಮನೆಗೆ ಹೋಗಿ ಆಧಾರ್ ಕಾರ್ಡ್ ಕೊಡಿ, ಜನರನ್ನ ಯಾಕೆ ಓಡಾಡಿಸ್ತೀವಿ? ಒಂದು ಹೇಳ್ತೇನೆ, ಇಲೆಕ್ಷನ್ ಟೈಮ್ ಅಲ್ಲಿ ಸ್ಲಿಪ್ ಕೊಡ್ಲಿಕ್ಕೆ ಈಗ ಮನೆಗೆ ಬರ್ತಾರೆ. ಎಸ್ ಅಲ್ವಾ? ಇನ್ನೊಂದು ಶಾಲೆಗಳಿದೆ, ಕಾಲೇಜುಗಳಿದೆ, ಆ ಶಿಕ್ಷಣ ಸಂಸ್ಥೆಗಳು ಆಯಾ ವಲಯದ ಮೂಲಕ ಡಿಸ್ಟ್ರಿಬ್ಯೂಟ್ ಮಾಡಬಹುದು. ಅಲ್ಲ ಸರ್, ಇಲ್ಲ ಆಧಾರ್ ಕಾರ್ಡ್ ಕಡ್ಡಾಯವೇ ಅಲ್ಲ, ನಂತರ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಹುಡುಕುದು ನಮ್ಮ ಕೆಲಸ ಆಗುದಿಲ್ಲ. ತಮಗೆ ಅನಿಸ್ತಾ ಇಲ್ವಾ ಸಬ್ಸಿಡಿ ತ್ಯಜಿಸಿ ಅಂತ ಹೇಳುವಂತ ಸರ್ಕಾರಕ್ಕೆ ಇದೆಲ್ಲ ಕಣ್ಣಿಗೆ ಕಾಣೋದಿಲ್ವಾ ಅಂತ? ಸರ್ ನಾನು ಸಬ್ಸಿಡಿ ಬಿಡಿ ಅಂತ ಮಿಡಲ್ ಕ್ಲಾಸ್ ಬಂದಿದ್ದಾರೆ, ನಾನು ಬರೆದು ಕೊಟ್ಟಿದ್ದೇನೆ. ಅದು ಯಾವಾಗ ಆಧಾರ್ ಕಾರ್ಡ್ ನನ್ನ ಸಬ್ಸಿಡಿ ಹೊರಟೋಗುತ್ತೆ ನನಗೆ ಗೊತ್ತಿಲ್ಲ, ಇವಾಗ ಬೀಳ್ತಾ ಇದೆ. ನಾನು ಅದನ್ನೇ ಹೇಳೋದು. ನೋಡಿ ಏನು ಗೊತ್ತಾ, ನಾನು ಹೇಳಬಾರದು ಇವತ್ತು NDA ಸರ್ಕಾರ ಜನರ ಕಣ್ಣಿಗೆ ಒಂದು ತರದ ಮಣ್ಣೆರಚುವ ಕೆಲಸ. ನಾನು ವಿರೋಧ ಮಾಡ್ತಾ ಇಲ್ಲ, ಯಾವುದೇ ಸರ್ಕಾರದ ಪರವಾಗಿ ಮಾತಾಡ್ತಾ ಇಲ್ಲ. ಆದರೆ ರಿಯಾಲಿಟಿಯನ್ನು ಜನರ ಎದುರುಗಡೆ ನೋಡಿ. ನೀವು ಹೇಳಿದಾಗೇನೆ ಇವತ್ತು ಕಾರ್ಪೊರೇಟ್ ಬಿಸ್ನೆಸ್ನವರಿಗೆ ಎಷ್ಟು ಟ್ಯಾಕ್ಸ್ ಅವ್ರು ಬಿಡ್ತಾ ಇದ್ದಾರೆ. ಹಾಗಾದ್ರೆ ಜನಸಾಮಾನ್ಯರು ಇದು ಸಬ್ಸಿಡಿ ಬಿಡಬೇಕು, ಕಾರ್ಪೊರೇಟ್ ಬಿಸ್ನೆಸ್ನವರಿಗೆ ಇವರಿಗೆ ಫೇವರ್ ಮಾಡೋಕ್ಕೋಸ್ಕರ ರೂಪಾಯಿಗೆ MP ಗಳು ನಾಚಿಕೆಗೆ ಊಟ ಮಾಡೋದಿಲ್ಲ. ಬಿಟ್ಟು ಬಿಡಿ ಸ್ವಾಮಿ, ಜನರನ್ನ ಯಾಕೆ? 5,980 ಕೋಟಿ ಪ್ಲಸ್ 1,000 ಕೋಟಿ ಜಾಹೀರಾತಿಗೆ ಯಾರು ಇದಕ್ಕೆ ಜವಾಬ್ದಾರಿ? ಯಾರು? ಅದು ನರೇಂದ್ರ ಮೋದಿ ಅವರನ್ನೇ ಕೇಳಬೇಕು. UPA ಸರ್ಕಾರ ಒಬ್ಬ MP 2 ಲಕ್ಷದವರೆಗೆ ದುಡ್ಡು ತಕೊಂಡು ಅಲ್ಲಿ ಕ್ಯಾಂಟೀನ್ ನಲ್ಲಿ ನಮ್ಮ ಹಣದಲ್ಲಿ ಸಬ್ಸಿಡಿ ತಕೊಂಡು 2 ರೂಪಾಯಿಗೆ ಊಟ ಅಂತೆ. ಅಷ್ಟು ಯೋಗ್ಯತೆ ಇಲ್ವಾ? 20 ಪೈಸೆಗೆ ಯೋಗ್ಯತೆ ಇಲ್ವಾ? ಅದಕ್ಕಿಂತ ಟವೆಲ್ ಹಾಕೊಂಡು ಭಿಕ್ಷೆ ಬಿಡ್ಬೋದಲ್ಲ ಇವರೆಲ್ಲ. ಎಸ್ ಧರ್ಮೇಂದ್ರ ಅವರೇ, ಅದೇ ಒಂದು
ಎರಡು ಸರ್ಕಾರಗಳು UPA ಮತ್ತು NDA ಎರಡೂ ಕೂಡ ಜವಾಬ್ದಾರಿ ಆಗತ್ತೆ ಈ ಅಧ್ವಾನಗಳಿಗೆ. ಆದ್ರೆ ಅದರ ಎರಡರ ಮಧ್ಯೆ ಇನ್ನೊಂದು ಮಾತನ್ನು ಹೇಳಿಬಿಡ್ತೇನೆ, ದಯವಿಟ್ಟು ನಾವು ಜವಾಬ್ದಾರರು ಅದರೊಳಗೆ. ಯಾಕೆಂದ್ರೆ ಇಷ್ಟೆಲ್ಲ ನಾವು ಜಾಹೀರಾತು ಕೊಡ್ತೇವೆ, ಮಾತಾಡ್ತೇವೆ ಎಲ್ಲ, ಆದ್ರೆ ನಾಳೆ ಬೆಳಗ್ಗೆ ಎದ್ದು ಬಿಟ್ಟು ತಿರುಗಿ ನೀವು ಆಧಾರ್ ಕಾರ್ಡಿನ ಕೇಂದ್ರಕ್ಕೆ ಹೋಗಿ ಇದೇ ಸರತಿ ಸಾಲಲ್ಲಿ ನಿಂತುಕೊಂಡು ಆಧಾರ್ ಕಾರ್ಡ್ ಮಾಡಕ್ಕೆ ಇವತ್ತು ನಾವು ಇಷ್ಟು ನೀವು ಬೊಬ್ಬಡಿತೀರಿ. ನಾವು ಇಷ್ಟು NGOಗಳ ಮುಖಾಂತರ ತಿಳಿಸ್ತೇವೆ, ಇಷ್ಟು ಜನಸಂಪರ್ಕ ಸಭೆ ಮಾಡಿದ್ದೇವೆ, ಆಧಾರ್ ಕಾರ್ಡ್ ಕಡ್ಡಾಯ ಎಲ್ಲ ರಾಯರ, ನೀವು ಒದ್ದಾಡಬೇಡಿ, ರೇಷನ್ ಕಾರ್ಡಲ್ಲಿ ಪಡಿತರ ತಗೊಳ್ಳೋಕ್ಕೆ ಮಾತ್ರ ರೇಷನ್ ಕಾರ್ಡ್, ಆದರೂ ನೋ ಚಾನ್ಸ್. ನಾಳೆ ಅದೇ ಥರ ಜನರು. ಆದ್ದರಿಂದ ದಯವಿಟ್ಟು ನಾನು ಕೇಳ್ತೇನೆ, ಜನರು ಎಚ್ಚೆತ್ತುಕೊಳ್ಳಿ, ಇಲ್ಲ ಅಂತಾದ್ರೆ ನಿಮ್ಮನ್ನು ಇದೇ ಥರ ಲೂಟು ಮಾರಿ ಮಾಡಿಕೊಳ್ಳುವಂಥ ವ್ಯವಸ್ಥೆಗಳು, ಪ್ರಕ್ರಿಯೆಗಳು ನಡೀತಾ ಇದೆ. ಆಧಾರ್ ಕಾರ್ಡ್ ಪರಿಸ್ಥಿತಿಯಲ್ಲಿ 80 ಕೋಟಿ ಜನ ಆಧಾರ್ ಕಾರ್ಡ್ ಅನ್ನ ಪಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ. ಸೊ ಇವತ್ತಿನ ಪರಿಸ್ಥಿತಿಯನ್ನು ನೋಡಿದ್ರೆ ಎರಡು ಸರ್ಕಾರಗಳು ಕೂಡ ಜವಾಬ್ದಾರಿಯನ್ನು ಹೊರಬೇಕು, ಸಮಾನ ಜವಾಬ್ದಾರಿಯನ್ನು ಹೊರಬೇಕು. ನಿಮಗೆ ಅನಿಸತ್ತಾ ಆಧಾರ್ ಕಾರ್ಡಿಗೆ ಮೇಜರ್ ಸರ್ಜರಿ ತರಬಹುದು ಅಂತ ಅನ್ಸತ್ತಾ ನಿಮಗೆ? ನೋಡಿ, ಮನಸ್ಸು ಮಾಡಿದ್ರೆ ಆಗ್ತದೆ. ಮನಸ್ಸು ಮಾಡ್ತಾರ ಅಂತ ಇವತ್ತು GST ಮಸೂದೆ ಪಾಸ್ ಆಗೋದಕ್ಕ UPA ತಂದಂತ GST ಮಸೂದೆ NDA ಪಾಸ್ ಆಗೋದಕ್ಕೆ ಬಿಡೋದಿಲ್ಲ. ಅದಕ್ಕೆ ಇದು ಪಾಸ್ ಆಯ್ತು, ಇದು ಪಾಸ್ ಆಯ್ತು. ಆಗ ಆ GST ಮಾತ್ರ ಪಾಸ್ ಆಗ್ಲಿಲ್ಲ, ಆಧಾರ್ ಕಂಟಿನ್ಯೂ ಆಯ್ತು. ಅಂದ್ರೆ ಅವರಿಗೆ ಬೇಕಾಗಿದ್ದು ಕಂಟಿನ್ಯೂ ಆಗ್ತದೆ ಅಲ್ವಾ? ಇವತ್ತಿನ ಪರಿಸ್ಥಿತಿಯಲ್ಲಿ ನಿಮಗೆ ಅನ್ಸುತ್ತಾ ಆಧಾರಿಗೆ ಚೇಂಜಸ್ ಆಗಬಹುದು, ಅಥವಾ ಇನ್ನಷ್ಟು ಲೂಟಿ ಹೊಡೆಯೋದಕ್ಕೆ ಇನ್ನೊಂದು ಕಾರ್ಡ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ? ನಮ್ಮ ಡಿಮಾಂಡ್ ಇದನ್ನ ಸರಿ ಮಾಡಿ ಅಂತ. ಈಗ ದುಡ್ಡು ಖರ್ಚು ಮಾಡಿದ್ದೀರಿ, ಇದನ್ನೇ ಸರಿ ಮಾಡಿ. ಅಬ್ಸಲ್ಯೂಟ್ಲಿ ರೈಟ್ ಅವ್ರ ಮಾತು. ಮಾಡಿ ಸರಳೀಕೃತ ಮಾಡಿ ಎಲ್ಲ ಕಾರ್ಡ್ಗಳನ್ನು ಒಂದು ಎಷ್ಟು ಸಾಧ್ಯ ಉಂಟು ಅಷ್ಟು ಕಾರ್ಡ್ಗಳನ್ನು ಒಂದೇ ಪಟ್ಟಿಯಲ್ಲಿ ತರಲಿಕ್ಕೆ ಕಡಿಮೆ ಮಾಡಿ, ಸಿಂಗಲ್ ವಿಂಡೋದಲ್ಲಿ ಸಿಗುವಾಗೆ ಮಾಡಿ, ಇದನ್ನೇ ಕಂಟಿನ್ಯೂ ಮಾಡಿ, ಸರಿ ಮಾಡಿ. ಇದಾಗುದಿಲ್ಲ ಅಂತಂದ್ರೆ ದಯಮಾಡಿ ಯಾವುದನ್ನು ಇನ್ನು ಮುಂದೆ ಅಂದ್ರೆ ಒಂದು ಕಾನೂನಿಗೆ ತಿದ್ದುಪಡಿ ತರಬೇಕು ಅಂತಂದ್ರೆ ಪಾರ್ಲಿಮೆಂಟ್ ನಲ್ಲಿ ಪಾಸ್ ಆಗಬೇಕು. ಅದು ಬಿಡುದಿಲ್ಲ. ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ ಎರಡು ಸರ್ಕಾರದ ಜವಾಬ್ದಾರಿ ಇರುವಂತಹ ವಿಚಾರ ಇದು ಆಧಾರ್ ಕಾರ್ಡ್. ಸೊ ಇಲ್ಲಿ ಒಮ್ಮತ ಬರಬಹುದು ಅಂತ ಅನ್ಸುತ್ತೆ. ಇಲ್ಲ ಸರ್, ಒಂದು ನಾನು ಹೆಗಡೆಯವರ ಮಾತಿನ ಮಧ್ಯೆ ಒಂದು ಮಾಡಬಹುದು ಏನಂದ್ರೆ, ಇದು ಎಲ್ಲವನ್ನು ಆಯಾಯ ಜಿಲ್ಲೆಯ ಜಿಲ್ಲಾಧಿಕಾರಿಯವರ ವ್ಯಾಪ್ತಿಗೆ ಬಿಟ್ಟುಬಿಡಿ. ಅವರು, ನಾನು ಪ್ರತಿ ಸಲಹೆಯಲ್ಲೂ ಹೇಳ್ತೇನೆ, NGOಗಳ ಸಹಾಯ ತಗೊಳ್ಳಿ ಅಂತ. ನಮ್ಮ ಜಿಲ್ಲಾಧಿಕಾರಿ ಅವರನ್ನು ತೆಗೆದುಕೊಳ್ಳುವ ಪ್ರಯತ್ನ ಮಾಡಿಲ್ಲ ನನಗೆ ಗೊತ್ತಿದ್ದ ಬಗ್ಗೆ. ಯಾಕೆಂದರೆ ನಮ್ಮ NGO ಅಲ್ಲಿ ರಿಜಿಸ್ಟರ್ ಆಗಿದೆ, ನಮಗೆ ಮಾಹಿತಿಯೇ ಬರುವುದಿಲ್ಲ, ಬಿಡಿ, ಆ ಪ್ರಶ್ನೆ ಅಲ್ಲ. NGOಗಳ ಮುಖಾಂತರ ತೆಗೆದುಕೊಂಡಾಗ ಅದಕ್ಕೆ ಪರ್ಯಾಯ ವ್ಯವಸ್ಥೆಗಳನ್ನು NGO ಹೇಳುತ್ತೆ. ಯಾಕೆಂದರೆ ಎಲ್ಲ ವರ್ಗದ ಜನರ ಮನೋಭಾವವನ್ನು ತಗೊಂಡು ಒಂದು ವ್ಯವಸ್ಥೆ ಮಾಡಿ. ಯಾಕೆಂದರೆ ಇವರು ಹೇಳಿದಾಗಿನ ಆಧಾರ್ ಕಾರ್ಡನ್ನೇ ಕಾಯಂಗೊಳಿಸಿ, ಅದರೊಟ್ಟಿಗೆ ನೀವು ಅದಕ್ಕೆ ಪಾನ್ ಕಾರ್ಡ್ ಲಿಂಕ್ ಮಾಡಿ ಆಗುತ್ತೆ. ಆದ್ರೆ ಈ ಎರಡು ಇಲಾಖೆಗಳ ಮಧ್ಯದಲ್ಲಿ ಇರುವಂತಹ ಏನು ಕಮ್ಯುನಿಕೇಶನ್ ಅಂತ ನಾವು ಹೇಳ್ತೇವೆ, ಒಂದು ಇಲಾಖೆ ಕಂಡ್ರೆ ಇನ್ನೊಂದು ಇಲಾಖೆಗೆ ಆಗಲ್ಲ, ಇನ್ನೊಂದು ಇಲಾಖೆ ಕಂಡ್ರೆ ಮತ್ತೊಂದಿಲ್ಲ. ಈ ಕಮ್ಯುನಿಕೇಶನ್ ಸಮಸ್ಯೆ ಇದೆ ನೋಡಿ, ಅದನ್ನು ದೂರ ಮಾಡಿ ಒಮ್ಮತದ ಒಂದು ವ್ಯವಸ್ಥೆಯನ್ನು ತಂದಾಗ ಒಂದು ಕಾಡಲ್ಲೆಲ್ಲ ಇಷ್ಟು ಕೋಟಿಗಟ್ಟಲೆ ಖರ್ಚು ಮಾಡಿದ್ದೀರಿ ನೋಡಿ, ಇನ್ನು ಅದನ್ನು ಕಸದ ಬುಟ್ಟಿಗೆ ಹಾಕೋ ಪ್ರಯತ್ನ ಬೇಡ. ಇದಕ್ಕೆ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಖರ್ಚು ಮಾಡಿ, ಅದರೊಳಗೆ ಶ್ರಮಿಸಬೇಕು, ಕಿಕ್ ಬೇಕಂತ ಹೇಳಬಾರ್ದು, ಅದು ಮಾಡಿ, ಏನಾದ್ರೂ ಮಾಡಿ ಇದಕ್ಕೊಂದು ಪರ್ಯಾಯ. ತಾವು ರಾಜಕೀಯವಾಗಿ ಕೂಡ ನೋಡಿದಂತವ್ರು ಸ್ವಾದಿಷ್ಟ ಭೋಜನವನ್ನ ಬಿಟ್ಟು ಇದ್ದದನ್ನ ರಿಪೇರಿ ಮಾಡುವಂತ ಕೆಲಸ ಮಾಡ್ತಾರೆ. ಇನ್ನೊಬ್ರು ನಂದನ್ ನಿಲೇಕಣಿ ಅವರ ಬುದ್ಧಿವಂತ ಇದನ್ನ ರಿಪೇರಿ ಮಾಡ್ಲಿಕ್ಕೆ ಹೊರಟರು ಕೂಡ ಮಿನಿ ಮೀಲ್ಸ್ ಇದೆ, ದೇ ಕ್ಯಾನ್ ಹ್ಯಾವ್ ಎ ಮಿನಿ ಮೀಲ್ಸ್. ದೊಡ್ಡ ಮೀಲ್ಸ್ ಊಟ ಮಾಡಿ ಆಯ್ತು, ಫುಲ್ ಮೀಲ್ಸ್ ಊಟ ಮಾಡಿ ಆಯ್ತು. ಇದನ್ನ ಸರಿ ಮಾಡ್ಲಿಕ್ಕೆ ಹೋಗಿದ್ರು ಉಪಹಾರ ಸಿಗುತ್ತೆ, ಖಂಡಿತ ಸಿಗ್ತದೆ. ಅದನ್ನು ನಾನು ಹೇಳ್ತೇನೆ, ನೀವು ಅದ್ರ ಬಗ್ಗೆ ಏನು ಬೇಜಾರು ಮಾಡಿಕೊಳ್ಳೋದು ಬೇಡ. ಇದ್ರೊಳಗೆ ಏನು ಇವ್ರು ಹೇಳಿದ್ರಲ್ಲ ಎಲ್ಲರೂ ಸೇರ್ಬೇಕು ಅಂತ, ಸೇರುವುದಿಲ್ಲ. ಕಮ್ಯುನಿಕೇಶನ್ ಅಲ್ಲ, ಕಲೆಕ್ಷನ್ ಸಮಸ್ಯೆ ಬರ್ತದೆ, ಕಲೆಕ್ಷನ್ ಆದ ಡಿಸ್ಟ್ರಿಬ್ಯೂಷನ್ ಸಮಸ್ಯೆ ಬರ್ತದೆ. ಹಾಗಾಗಿ ಇದೆಲ್ಲ ಸರಳೀಕೃತ ಮಾಡ್ಲಿಕ್ಕೆ ಒಪ್ಪುದಿಲ್ಲ. ಆದರೆ ಪ್ರಜಾಪ್ರಭುತ್ವ ನಾಳೆ ದಿನ ನಮೋ ಕಾರ್ಡ್ ಅಂತ ಒಂದು ಹೊಸತ್ತು ಇಂಟ್ರೊಡ್ಯೂಸ್ ಮಾಡಿಬಿಟ್ರೆ, ಅಥವಾ ಅಟಲ್ ಕಾರ್ಡ್ ಅಂತ ಇನ್ನೊಂದು ಇಂಟ್ರೊಡ್ಯೂಸ್ ಮಾಡಿಬಿಟ್ರೆ ಇದು ತುಕ್ಕು ಹಿಡಿಯಿತು, ಈ ವ್ಯವಸ್ಥೆಯೇ ತುಕ್ಕು ಹಿಡಿದು. ಅದಕ್ಕೆ ಏನಂತಂದ್ರೆ ಜನರಿಗೆ ಬೇರೆ ಮಾರ್ಗವೇ ಇಲ್ಲ. ಸರ್ಕಾರ ಹೇಳಿದ ಕೂಡಲೇ ಜನ ಧಾವಿಸ್ತಾರೆ, ಅವರು ತಪ್ಪು ಹೇಳಲಿಕ್ಕಾಗುದಿಲ್ಲ, ಏನು ಮಾಡೋದು? ಈಗ ನಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಎಲ್ಲರೂ ಹೋದವ್ರು ಎದುರಿ, ಇಲ್ಲದ್ರೆ ಗ್ಯಾಸ್ ಸಿಗುದಿಲ್ಲ, ಇಲ್ಲೇ ರಜೆ ಸಿಗುದಿಲ್ಲ, ಮತ್ತೆ ಎಲ್ಲರಿಗೂ ನಮ್ಮಷ್ಟು ಮಾಹಿತಿ ಇರುವುದಿಲ್ಲ. ನಿಮ್ಮ ಚಳುವಳಿಯಲ್ಲಿರುವವರು, NGOದಲ್ಲಿರುವವರು, ಸಾರ್ವಜನಿಕ ಜೀವನದಲ್ಲಿರುವವರಿಗೆ ಇರುವ ಮಾಹಿತಿ 80% ಜನರಿಗೆ ಇರುವುದಿಲ್ಲ. ಅವ್ರು ಏನು ಮಾಡ್ತಾರೆ, ನಾಳೆ ಇನ್ನೊಂದು ಕಾರ್ಡ್ ಬೇಕು, ಹೋಗ್ಲೇಬೇಕು. ಇದಕ್ಕೇನಂದ್ರೆ ದುರಂತ ಏನು ಅಂದರೆ, ಈಗ ನಾಡ್ದು ಚುನಾವಣೆ, ಯಾವ್ದಾದ್ರು ಚುನಾವಣೆಯಲ್ಲಿ ಇದನ್ನ ಮಾತಾಡುವ ಅಂದರೆ ಯಾರ ವಿರುದ್ಧ ಮಾತಾಡ್ತೀರಿ? ಕಾಂಗ್ರೆಸ್ನವರು ವಿರೋಧ ಮಾಡಿದ್ದು ಚುನಾವಣೆಯಲ್ಲಿ, BJಪಿಯವರು ಇದನ್ನು ರಿಸೀವ್ ಮಾಡಿದರು, ಈಗ ಅವರೇ ಅದನ್ನು ಕಂಟಿನ್ಯೂ ಮಾಡಿದ್ದಾರೆ. ಯಾರಿಗೆ ಓಟ್ ಕೊಡ್ಬೇಕು ನಾವೀಗ ಈ ವಿಷಯ ಬಂದರೆ? ಅಂದರೆ ಈ ರೀತಿ ಗೊಂದಲಗಳಿದೆ. ಆದರೆ ಏನಂದರೆ ಈ ರೀತಿಯ ನಿಮ್ಮ ಮಾಧ್ಯಮದಲ್ಲಿ ಚರ್ಚೆ ಆದರೆ ಇದಾದರೆ ಒಂದಿಷ್ಟು ಜನ ಜಾಗೃತಿ ಆಗ್ತದೆ. ಜೊತೆಗೆ ಯಾರಾದರೂ ಒಬ್ಬಿಬ್ಬರಾದರೂ ಅದನ್ನು ಕೇಳ್ತಾರೆ, ಕೇಳಿ ಇದು ಎಲ್ಲಿಯೋ ಒಂದು ಕಡೆ
ನನಗೆ ಅನ್ನಿಸುದು ಆಧಾರ್ ಕಾರ್ಡ್ ಅನ್ನೇ ಕಂಟಿನ್ಯೂ ಮಾಡಿ. ಎಸ್ ಧರ್ಮೇಂದ್ರ ಅವರೇ, ಅದರಲ್ಲಿ ಒಂದು ಮಿನಿ ಹೊಸ ಕಾರ್ಡ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತ ಅನ್ಕೊಳ್ಳಿ, ನಮೋ ಕಾರ್ಡ್, ಅಟಲ್ ಕಾರ್ಡ್, ಅಥವಾ ಇನ್ನೊಂದು LK ಅಡ್ವಾಣಿ ಕಾರ್ಡ್, ಇನ್ನೊಂದು ಏನೋ ಹೆಸರಲ್ಲಿ ಒಂದು ಕಾರ್ಡ್ ಬರುತ್ತೆ. ಸೊ ಸರ್ಕಾರ ಇದೇ ರೀತಿ ಕಾರ್ಡ್ಗಳನ್ನ ಮಾಡ್ತಾ ಹೋದ್ರೆ ಜನ ಏನು ಮಾಡಬೇಕು? ಅಲ್ಲ, ಇಲ್ಲಿ ಒಂದು ಪ್ರಶ್ನೆ ಆಗತ್ತೆ, ಏನು ಕೋರ್ಟ್ ಹೇಳುತ್ತೆ ಇಲ್ಲ ಅದು ಕಡ್ಡಾಯ ಅಲ್ಲ. ಇಲ್ಲಿ ಏನಾಗಿದೆ, ನಾನು ಅದನ್ನೇ ವಿನಂತಿಸ್ಕೊಳ್ಳೋದು, ಒಂದು ಸಮಯದಲ್ಲಿ ಟೆಕ್ನಾಲಜಿಯ ಬಳಕೆಗಳು ಅತ್ಯಂತ ಕಡಿಮೆ ಮಟ್ಟದಲ್ಲಿ ಇತ್ತು, ಇಲ್ಲ ಅಂತಲೇ ಹೇಳ್ಬೋದು. ಆ ಸಮಯದಲ್ಲಿ ಪರ್ಯಾಯವಾಗಿ ಒಂದೊಂದು ಕಾರ್ಡ್ಗಳು ಹುಟ್ಕೊಂಡಿತ್ತು. ಇವತ್ತು ಟೆಕ್ನಾಲಜಿ ಯಾವ ಮಟ್ಟಕ್ಕಿದೆ ಅಂದರೆ ಕ್ಷಣ ಮಾತ್ರದಲ್ಲಿ ಎಲ್ಲೂ ಬೇಕಾದರೂ ವ್ಯವಸ್ಥೆ ಆದ್ದರಿಂದ ಆ ಟೆಕ್ನಾಲಜಿಯನ್ನು ಬಳಸಿಕೊಂಡು ಒಂದು ಕಾರ್ಡನ್ನು ಉಪಯೋಗ ಮಾಡ್ಕೊಳ್ಳಿ. ನೀವು ಎಲ್ಲವನ್ನ ಒಂದು ಕಡೆ ಸ್ವೀಪ್ ಮಾಡಿ ತೆಗೆದ್ರೆ ಪೂರ್ಣವಾದ ಒಂದು ವ್ಯಕ್ತಿಯ ಜಾತಕವನ್ನು ಹೊರತರೋಕೆ ಪ್ರಯತ್ನ ಆಗುತ್ತೆ ಅಂತ ಆದ್ರೆ ಯಾತಕ್ಕೆ ಯುನಿಕ್ ಐಡೆಂಟಿಟಿ ಕಾರ್ಡ್ ಅನ್ನುವಂಥದ್ದು ದೇಶದ ನಾಗರಿಕರಿಗೆ ಬೇಕು 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 100%. ಅದರಲ್ಲಿ ಪಾರದರ್ಶಕತೆ ಬೇಕು ಅನ್ನುವಂಥದ್ದು ಸ್ಪಷ್ಟ. ನಾಯಿಗೆ ನರಿಗೆ ಕಾರ್ಡ್ ಮಾಡುವಂತ ವ್ಯವಸ್ಥೆಗಳು ಆಗಬಾರದು ಸರ್. ಅದೇ ಒಂದು ಯುನಿಕ್ ಐಡೆಂಟಿಟಿ ಕಾರ್ಡ್ ಅನ್ನ ಮಾಡಿ ಅದಕ್ಕೆ ನಿಮ್ಗೆ ಏನೆಲ್ಲ ಸೇರಿಸಲಿಕ್ಕೆ ಸಾಧ್ಯ ಇದೆ ಅದನ್ನು ಸೇರಿಸಿ, ಅಲ್ಲಿಗೆ ಅದೊಂದು ಸಮಸ್ಯೆ ಮುಗಿತಾ. ಮತ್ತೆ ಅದನ್ನ ಒಂದೇ ಕಡೆ ಈಗ ನಾನು ಮನೆಗೆ ಬರ್ಲಿ ಅಂತ ಬೇಡಿಕೆ, ಮನೆಗೆ ಬಂದು ಜನಗಣತಿ ಮಾಡ್ಲಿಕ್ಕೆ ಮನೆಗೆ ಬರ್ತಾರೆ, ಜಾತಿ ಗಣತಿ ಮಾಡ್ಲಿಕ್ಕೆ ಮನೆಗೆ ಬರ್ತಾರೆ, ಕಾರ್ಡ್ ಮಾಡೋದಕ್ಕೆ ಆಗೋದಿಲ್ವಾ? ಇಲ್ಲಾದ್ರೆ ವೋಟರ್ ಕಾರ್ಡ್ ಕೊಡುವ ಸೆಂಟರ್ ಇಲ್ವಾ? ಈಗ ಅದನ್ನೇ ಕಾರ್ಡ್ ಸೆಂಟರ್ ಅಲ್ಲಿ ಮಾಡಿ ಒಂದು ಕೆಲಸ ಮಾಡಿ, ಇಲ್ಲದ್ರೆ ಇಂಡಿಯನ್ ಕಾರ್ಡ್ ಬ್ಯಾಂಕ್ ಅಂತ ಹೇಳಿ ಮಾಡಿ. ಒಂದು ವ್ಯವಸ್ಥೆಯನ್ನು ಒಂದು ಅಕೌಂಟ್ ಓಪನ್ ಮಾಡೋದಪ್ಪ 500 1,000 ಕಟ್ಟಿ, ಅದು ಕಾರ್ಡ್ ಕುಡ್ದೆ ಅದು ಅದೇ ಕೆಲಸ ಅವರಿಗೆ, ನಾವು ಇಟ್ಕೊಳ್ಳೋದೇ ಕೆಲಸ. ಅದಕ್ಕೋಸ್ಕರ ನಾವು ಇದನ್ನು ಬರೆದು ಈಗ ಇದರ ಪರಿಣಾಮವೇ ಇಂಥ ಪರಿಣಾಮವೇ ಯಾರೊಬ್ಬರು PIL ಹಾಕಿದ್ದು, ಅದರ ರಿಸಲ್ಟೇ ಇದ್ದು. ಸೊ ಹೋರಾಟಗಳಲ್ಲಿ ಕೂಡ ಅಥವಾ ಚರ್ಚೆಗಳಲ್ಲಿ ಕೂಡ ಎಲ್ಲಿ ಒಂದು ಕಡೆ ರಿಸಲ್ಟ್ ಬರ್ತದೆ. ಅದು ಹಾಗೆ ಈ ಮಟ್ಟಕ್ಕೆ ಬಂದು ಮುಟ್ಟಿತ್ತು ಈಗ. ಆದರೆ ಇವತ್ತಿನವರೆಗೂ ನಮ್ಮ ಸೊ ಈಗ ಜನ ಏನು ಮಾಡಬೇಕು ಅಂತ MJ ಆಧಾರ್ ಕಾರ್ಡ್ ಸೆಂಟರ್ಗಳಿಗೆ ಮಾಡಿಸಿಕೊಳ್ಳದವರು ಹೋಗಬೇಕು ಅಥವಾ ಇರ್ಲಿ ತೊಂದರೆ ಇಲ್ಲ? ಈಗ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ನಿರ್ಧಾರವೇ ಅಂತಿಮ. ಹಾಗಾಗಿ ಇನ್ನೂ ಹೋಗಿ ಆಧಾರ್ ಕಾರ್ಡಿಗೆ ಕ್ಯೂ ನಿಲ್ಲುವ ಅಗತ್ಯತೆ ಇಲ್ಲ. ಹಾಗಾದ್ರೆ ಮಾಡುದು ಬೇಡ ಅಂತ ಹೇಳಕ್ಕಾಗಲ್ಲ, ಬೇಡ ಅಂತಲ್ಲ, ನಾಳೆ ಕಡ್ಡಾಯ ಆಗ್ಲೂಬಹುದು. ಹೌದು, ಹಾಗಂತೇಳಿ ಈಗ ಮೈ ಮೇಲೆ ಬಿದ್ದು ಮಾಡಿ. ಒಂದು ಉದಾಹರಣೆ ಇದೆ, ಕಳೆದ ಬಾರಿ ಸುಪ್ರೀಂ ಕೋರ್ಟ್ ಹೇಳಿದ ನಂತರವೂ ಆಧಾರನ್ನ ಕಡ್ಡಾಯ ಮಾಡೋದಕ್ಕೆ ಹೊರಟಂತದ್ದಿದೆ. ಈ ಸಾರಿ ಪಾಸ್ಪೋರ್ಟ್ಗೆ ಮಾಡಿದ್ರು. ಈ ಸಾರಿ ತ್ರಿಸದಸ್ಯ ಪೀಠ ಸ್ಪಷ್ಟವಾದ ಆದೇಶ ಕೊಟ್ಟಿದೆ, ಏನೇನು ಮಾಡಬೇಕು ಅಂತ ಹೇಳಿದೆ, ಜಾಹೀರಾತು ಕೊಡಬೇಕು ಅಂತ ಹೇಳಿದೆ. ಅದನ್ನು ಉಲ್ಲಂಘನೆ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರದವರಿಗೆ ಕಷ್ಟ ಉಂಟು. ಇನ್ನು ಅದು ಸರಿ ಮಾಡಿಕೊಳ್ಬೇಕು, ಇಲ್ಲದಿದ್ರೆ ಕನ್ಸ್ಯೂಮರ್ ಫಾರ್ಮ್ ನಲ್ಲಿ ನೀವು ಇದ್ದೀರಿ ಏನ ಅಂದ್ರೆ ಈಗ ಕಡ್ಡಾಯ ಮಾಡೋದಕ್ಕೆ ಆ ನಂತರ ಹೊರಟಂತ ಉದಾಹರಣೆ ಇಲ್ಲ. ಈಗ ಸುಪ್ರೀಂ ತೀರ್ಪಿನ ನಂತರವೂ ಮತ್ತೆ ಕಡ್ಡಾಯ ಆಗಬೇಕು. ಮೊನ್ನೆ ಸ್ಕಾಲರ್ಶಿಪ್ ಗೆ ಆಧಾರ್ ಕಾರ್ಡ್ ಬೇಕು ಅಂತ ಹೇಳೋದಕ್ಕೆ ಮಕ್ಕಳನ್ನ ಕರೆದುಕೊಂಡು ಹೆತ್ತವರೆಲ್ಲ ಆಧಾರ್ ಸೆಂಟರ್ ನಲ್ಲಿ ಇಲ್ಲಿ ಮುಖ್ಯವಾಗಿ ಸುಪ್ರೀಂ ಕೋರ್ಟಿನ ಸೂಚನೆಯನ್ನು ನಾವು ಗಮನಿಸ್ಕೋಬೇಕು. ಎಲ್ಲೂ ಅವರು ಹೇಳಿಲ್ಲ ಮಾಡಬೇಡಿ ಅಂತ ಹೇಳಿಲ್ಲ, ಆದ್ರೆ ಕಡ್ಡಾಯ ಅಲ್ಲ ಅಂತ ಒಂದು ಮಾತು, ಆಪ್ಷನಲ್. ಯಾಕಂದ್ರೆ ನನಗೆ ಕೊಡಿ, ಇಲ್ಲದಿದ್ರೆ ಬೇಡ ಅಂತ, ಹಾಗಂತ ಹೇಳ್ಬಿಟ್ಟು ಮಾಡಬೇಡಿ ಅಂತ. ನಾಳೆ ಅದು ಕಡ್ಡಾಯ ಆಗಬಹುದು. ಅದಕ್ಕೋಸ್ಕರ ಇವತ್ತು ಎಲ್ಲ ಕೆಲಸ ಬಿಟ್ಟುಕೊಂಡು ಎಲ್ಲವನ್ನು ಮರೆತು ಬಿಟ್ಟು ಅಲ್ಲಿ ನಿಲ್ಲಬೇಡಿ ಅಂತ ಹೇಳಿದ್ದಾರೆ ಅವರು. ಆದ್ರಿಂದ ನಿಧಾನಕ್ಕೆ ಮಾಡಿಸ್ಕೊಳ್ಳಿ, ಅದನ್ನು ಮಾಡಿಸ್ಕೊಳ್ಳಿ. ಆದ್ರಿಂದ ನಾನು ಗ್ರಾಹಕರ ವೇದಿಕೆ ಅಧ್ಯಕ್ಷನಾಗಿ ಸಾರ್ವಜನಿಕರಿಗೆ ಈ ರೀತಿ ಮನವಿ ಮಾಡ್ಕೋತೇನೆ, ದಯವಿಟ್ಟು ದುಂಬಾಲು ಬಿದ್ದುಕೊಂಡು ಎಲ್ಲಾ ಕೆಲಸ ಕಾರ್ಯಗಳನ್ನ ಬಿಟ್ಟುಕೊಂಡು ಲಂಚ ಕೊಡುಕೊಂಡು ನೀವು ಮಾಡಬೇಡಿ. ದಯವಿಟ್ಟು ಕೂಲಾಗಿ ಸುಪ್ರೀಂನ ಆದೇಶ ಸ್ಪಷ್ಟ ಇದೆ. ಹೌದು, ಸ್ಪಷ್ಟ ಇದೆ. ಅದು ಬದಲಾವಣೆಯಾಗಿ ಕಾನೂನು ಬರುವ ತನಕ ಜನ ಗಾಬರಿ ಬೀಳೋದು ಬೇಡ. ಎಸ್ ಸರ್, ಧನ್ಯವಾದಗಳು ಡಿಸ್ಕಷನ್ ಅಲ್ಲಿ ಭಾಗವಹಿಸಕ್ಕೆ. ಇದು ಇವತ್ತಿನ ವಿಶೇಷ. ಒಂದಂತೂ ಸ್ಪಷ್ಟ, ಸುಪ್ರೀಂನ ಆದೇಶ ಅತ್ಯಂತ ಸ್ಪಷ್ಟವಾಗಿದೆ. ಆಧಾರ್ ಕಾರ್ಡ್ ಇದ್ರೆ ಕೊಡಿ, ಇಲ್ಲದಿದ್ರೆ ಬೇಡ. ಹಾಗಂತ ಸರ್ಕಾರದ ಸವಲತ್ತುಗಳು ಏನಿದೆ, ಸ್ಕಾಲರ್ಶಿಪ್, PF ಏನಿದೆ, PF ಆಗಿರಬಹುದು, ಪಾಸ್ಪೋರ್ಟ್ ಇರಬಹುದು, ಇನ್ನು ಹಲವು ಸರ್ಕಾರದ ಯೋಜನೆಗಳು ಅಥವಾ ಅದರ ಸವಲತ್ತುಗಳನ್ನು ಪಡೆಯೋದಕ್ಕೋಸ್ಕರ ಆಧಾರ್ ಕಾರ್ಡೇ ಬೇಕು ಅಂತಿಲ್ಲ, ಇದ್ರೆ ಕೊಡಬಹುದು ಅಷ್ಟೇ. ಸೊ ಇದನ್ನ ನಾಳೆಯ ದಿನ ಯಾರಾದ್ರೂ ಅಧಿಕಾರಿಗಳು ಆಧಾರ್ ಕಾರ್ಡ್ ಅನ್ನ ಕೇಳಿದ್ರೆ ಅವರ ಮುಖಕ್ಕೆ ಇದನ್ನ ಹಿಡೀರಿ ಆದೇಶದ ಪ್ರತಿಯನ್ನ ಅಂತ ನಾನು ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಇದು ಇವತ್ತಿನ ವಿಶೇಷ. ನಿಮ್ಮೂರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ